ಚೇರ್ಪರ್ಸನ್ ಶ್ರೀಮತಿ ರೇವತಿ, ಶ್ರೀಮತಿ ಚಿತ್ರಾ ಇವರು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಗೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗೋ ಬೆಳಕಾಗಿ, ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ, ಆದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಈಗ ನಮ್ಮ ಮಹಿಳಾ ವೇದಿಕೆಯ ಸದಸ್ಯೆ ಮಾತಿನ ಮಲ್ಲಿ ಚಿನ್ನಗುರುಳಿ ಶ್ರೀಮತಿ ದಿವ್ಯಮಲ್ಯ ಇವರು ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಇಂದಿನ ಸಭೆಗೆ ಆಗಮಿಸಿದಂತಹ ಕವಯತ್ರಿ, ಸಾಹಿತಿ, ಸಂಶೋಧಕಿ ಹಾಗೂ ಇಂದಿನ ಮಹಾಶಿವರಾತ್ರಿಯ ಪ್ರಯುಕ್ತ ಧಾರ್ಮಿಕ ಪ್ರವಚನವನ್ನು ನೀಡಲಿರುವರು ಶ್ರೀಮತಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ. ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ಈಗ ಇವರನ್ನು ಸ್ವಾಗತಿಸುತ್ತಾರೆ ಶ್ರೀಮತಿ ಶ್ರೀಲತಾ ಇವರು. ಧನ್ಯವಾದಗಳು ಶ್ರೀಲತಾ ಇವರಿಗೆ. ನಮ್ಮದೇ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಕರ್ಕಿಣಿ ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಶ್ವೇತಾ ಇವರು ಹೂಗುಚ್ಛ ಕೊಡಬೇಕಾಗಿ ಶೋಭಕ್ಕ, ಶ್ರೀಮತಿ ಶೋಭಾ ವಸಂತ್. ಧನ್ಯವಾದಗಳು ಶೋಭಾ ವಸಂತ್. ನಮ್ಮ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸನ್ಮಾನ್ಯ US ಪ್ರಕಾಶ್ ಇವರನ್ನು ಕೂಡ ನಮ್ಮ ಸಮಿತಿಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಶ್ರೀಮತಿ ವಿನೋದಿನಿ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಉತ್ಸವದ ಸ್ಥಾಯಿ ಸಮಿತಿಯ ಸದಸ್ಯರಾದ ಲಕ್ಷ್ಮಣ್ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಶ್ರೀಮತಿ ರಂಜಿನಿ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಸ್ಥಾಯಿ ಸಮಿತಿಯ ಸದಸ್ಯರಾದ ವಾಸುದೇವ್ ರಾವ್ ಇವರನ್ನು ನಮ್ಮ ಸಮಿತಿಯ ಪರವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಮೀರಾ ಶೆಟ್ಟಿಗಾರ್ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾದ ಶ್ರೀಮತಿ ರೇಣುಕಾ ಕಾಂಚನ್ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಅಧ್ಯಕ್ಷರಾದ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ರೇಣುಕಾ ಇವರಿಗೆ ಶ್ರೀದೇವಿ ಅವರು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮಹಿಳಾ ವೇದಿಕೆಯ ಗೌರವ ಉಪಾಧ್ಯಕ್ಷರಾದ ಗಂಗಾ ಜನಾರ್ದನ್ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಶ್ರೀಮತಿ ಗೀತಾ ಪಿ ಉಳ್ಳಾಲ್ ಇವರು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಅತಿಥಿಗಳಿಂದ ದೀಪ ಪ್ರಜ್ವಲನೆ ಕಾರ್ಯಕ್ರಮ.
ವೇದಿಕೆಯಲ್ಲಿ ಆಸನರಾಗಿರುವ ಗಣ್ಯರಿಗೆ ವಂದಿಸುತ್ತಾ ಉತ್ಸವ ಸಮಿತಿಯವರಿಗೂ ಮಹಿಳಾ ವೇದಿಕೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಬಂದಂತ ಎಲ್ಲ ನನ್ನ ಆತ್ಮೀಯರಿಗೆ ವಂದನೆಗಳು. 2004ರಿಂದ ಮಹಿಳಾ ವೇದಿಕೆಯು ಪ್ರಾರಂಭಗೊಂಡು ಇಂದಿಗೆ 18 ವರ್ಷಗಳಾಗಿದೆ. ಮಹಿಳಾ ಸಂಘಟನೆಯು ಬಲಗೊಳ್ಳಬೇಕು ಎಂಬುದನ್ನು ಮನಗಂಡು ಉತ್ಸವ ಸಮಿತಿಯನ್ನು ಮಹಿಳಾ ವೇದಿಕೆಯು ಆರಂಭಗೊಳಿಸಿತು. ಹಿರಿಯರ ಆಶಯದಂತೆ ಮಹಿಳಾ ವೇದಿಕೆಯು ಅನೇಕ ಕಾರ್ಯಕ್ರಮವನ್ನು ನಿರ್ವಹಿಸಿದೆ. ವಿಷಾದದ ಸಂಗತಿ ಎಂದರೆ ಸನ್ಮಾನ್ಯರಾದ ಶ್ರೀ ದಯಾನಂದ ನಾಯಕ್, ಶ್ರೀ ರವೀಂದ್ರ ಮರೋಳಿ, ಶ್ರೀ ಸುರೇಂದ್ರ ಕರ್ಕೇರ, ಶ್ರೀ UR ಚಂದರ್, ಶ್ರೀ RK ಉಳ್ಳಾಲ್, ಶ್ರೀ ಲೋಕನಾಥ್ ಅಮೀನ್, ಶ್ರೀ ಸುಬ್ರಾಯ ನಾಯಕರಂತಹ ಧೀಮಂತರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವರನ್ನೆಲ್ಲ ನಾವು ಮರೆಯಲು ಸಾಧ್ಯವಿಲ್ಲ. ಪ್ರತಿ ವರ್ಷ ನಾವು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ಭಕ್ತ ಮಾರ್ಕಾಂಡೇಯ ಎಂಬ ಹರಿಕಥೆಯನ್ನು ಕುಮಾರಿ 6ನೇ ತರಗತಿ ವಿದ್ಯಾರ್ಥಿ ಶ್ರದ್ಧಾ ಗುರುದಾಸ್ ಇವರಿಂದ, ಹಾಗೆಯೇ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಇವರಿಂದ, ಹಾಗೆಯೇ ಡಾಕ್ಟರ್ ಅರುಣ್ ಉಳ್ಳಾಲ್ ತುಳುನಾಡಿನ ಮಾಣಿಕ್ಯ, ಒಳ್ಳೆಯ ವಾಗ್ಮಿ ಇವರಿಂದ ಕೂಡ ನಾವು ಮಾಹಿತಿಯನ್ನು ಪಡೆದಿದ್ದೇವೆ. ಪ್ರತಿ ತಿಂಗಳ ಮೊದಲ ಆದಿತ್ಯವಾರ ಭಜನೆಯನ್ನು ನಿರ್ವಹಿಸುತ್ತೇವೆ. ಆರೋಗ್ಯ ಶಿಬಿರ, ಸ್ವಚ್ಛತಾ ಕಾರ್ಯಕ್ರಮ, ವೃದ್ಧಾಶ್ರಮದ ಮಾತೆಯರೊಂದಿಗೆ ಭೋಜನಕೂಟ, ಹಾಗೆಯೇ ನವರಾತ್ರಿ ಸಮಯದಲ್ಲಿ ದಾನಿಗಳಿಂದ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿ 2 ಲಕ್ಷ ವೆಚ್ಚದಲ್ಲಿ ಮಂಗಲಸೂತ್ರ, 5 ಪವನಿನ ಚಿನ್ನದ ಸರ ಶಾರದಾ ಮಾತೆಗೆ ಸಮರ್ಪಿಸಿದ್ದೇವೆ. ಶ್ರೀ ನಾಗಬ್ರಹ್ಮಾದಿ ಪಂಚದೈವಿಕ ಸನ್ನಿಧಿ ಇದರ ಬ್ರಹ್ಮ ಕಲಶೋತ್ಸವಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಹಾಗೆಯೇ ಸೋಮೇಶ್ವರದ ಶ್ರೀ ಸೋಮನಾಥ ದೇವರ ಬ್ರಹ್ಮ ಕಲಶೋತ್ಸವಕ್ಕೆ 5,500 ರೂಪಾಯಿ ಕೊಟ್ಟಿದ್ದೇವೆ. ವಿಠೋಬ ಭಜನಾ ಮಂದಿರದ ಸಪ್ತಾಹಕ್ಕೆ ಹೊರೆ ಕಾಣಿಕೆ ರೂಪದಲ್ಲಿ, ಹಾಗೂ ಪರಿಸರದ ಭಜನಾ ಮಂಡಳಿಯವರಿಗೂ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದೇವೆ. ಮಹಾಮಾರಿ ಕೊರೋನಾದಿಂದಾಗಿ ನಮ್ಮ ಕೆಲವು ಕಾರ್ಯಕ್ರಮಗಳು ಸ್ಥಗಿತಗೊಂಡವು. ಸದಸ್ಯರ ಒಗ್ಗಟ್ಟಿನಿಂದ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಯೋಜನೆ ಇದೆ. ಶಾರದಾ ಮಾತೆಯು ಹಾಗೂ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಬೇಡುತ್ತಾ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂಬ ಆಶಯದೊಂದಿಗೆ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸುತ್ತೇನೆ. ಜೈ ಭಕ್ತಗಳು ಶ್ರೀಮಂತ ಕಾಂಚನಿಯವರಿಗೆ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಎಲ್ಲ ಮಹಿಳಾ ವೇದಿಕೆಯ ಎಲ್ಲ ಆಗುಹೋಗುಗಳನ್ನು ತಿಳಿಸಿದ್ದಾರೆ. ಈಗ ಶ್ರೀಮತಿ ಪ್ರಭಾವತಿ ಪ್ರಧಾನ ಕಾರ್ಯದರ್ಶಿ ಇವರಿಂದ ಮುಖ್ಯ ಅತಿಥಿಗಳ ಪರಿಚಯ. ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥೆಯಾಗಿ ನಿವೃತ್ತಿ. ಪ್ರಸ್ತುತ SDM ಕಾಲೇಜಿನಲ್ಲಿ ಪ್ರಾಧ್ಯಾಪಿಕೆ. ಕನ್ನಡ, ಮಲಯಾಳಂ, ತುಳು, ಇಂಗ್ಲಿಷ್ ಭಾಷೆಗಳಲ್ಲಿ 10 ಹಲವು ಸಾಹಿತ್ಯ ರಚನೆ, ಸಂಶೋಧನೆ, ಭಾಷಾಂತರ ಮತ್ತು ಕನ್ನಡ ಮಲಯಾಳಂ ನಿಘಂಟು ಕರ್ತು. ಅಖಿಲ ಭಾರತ ಮಟ್ಟದ ಕಾವ್ಯ ಪ್ರಶಸ್ತಿ, ಸಾಹಿತ್ಯ ಪರಿಷತ್ ಕಥಾ ಪ್ರಶಸ್ತಿ, ದೇವರ ದಾಸಿಮಯ್ಯ, ಸಹಸ್ರ ಮನೋತ್ಸವ ಪ್ರಶಸ್ತಿ, ಕಲ್ಲಚ್ಚು ಪ್ರಶಸ್ತಿ, ಚರಕ ಪ್ರಶಸ್ತಿ, ಗಡಿನಾಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಅಖಿಲ ಕೇರಳ ಲೈಬ್ರರಿ ಅಸೋಸಿಯೇಷನ್ನಿಂದ ಸನ್ಮಾನಿತೆಯಾಗಿದ್ದಾರೆ. ಇಷ್ಟೆಲ್ಲ ವೈವಿಧ್ಯಮಯ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದರೂ ಒಂದಿನಿತೂ ಬಿಗುಮಾನವಿಲ್ಲದ ಎಲ್ಲರೊಳಗೊಂಡಾಗುವ ಕೋಮಲ ವ್ಯಕ್ತಿತ್ವ ಇವರದು. ಹೊಸ ಹೊಸ ಸಾಧ್ಯತೆಗಳಿಗೆ ತೆರೆದುಕೊಳ್ಳುವ ಮನೋಭಾವದ ಶ್ರೀಮತಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರು ನಿಷ್ಕಳಂಕ ಮನಸ್ಸು, ಸತತ ಕ್ರಿಯಾಶೀಲ ಮಹಿಳೆ ಎಂದೆನ್ನಲು ಸಂತೋಷವಾಗುತ್ತಿದೆ. ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ಕಂಚನ್ ಇವರು ಅತಿಥಿ ವರಣ್ಯರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕು ಹಾಗೂ ಶ್ರೀಮತಿ ಮೀನಾಕ್ಷಿ ಇವರು ಕೂಡ ವೇದಿಕೆಗೆ ಬರಬೇಕು ಎಂದು ಕೇಳುತ್ತಾರೆ. ಇಷ್ಟೆಲ್ಲ ಮಹಿಳೆಯರು ಇಲ್ಲಿ ಸೇರಿಕೊಂಡು ನೀವು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಿ ಅಂತ ಗೊತ್ತಾದದ್ದು ಮೇಡಮ್ ಹೇಳಿದಾಗ, ರೇಣುಕಾ ಮೇಡಮ್ ಬಹಳಷ್ಟು ವಿಷಯಗಳನ್ನು ಹೇಳಿದರು. ಮಹಿಳೆಯರನ್ನು ಒಟ್ಟಿಗೆ ಸೇರಿಸಿ ಸಂಗ್ರಹ ಮಾಡುವ ಕೆಲಸ ಇದೆಯಲ್ಲ, ಅದು ಸಾಧಾರಣದ ಕೆಲಸ ಅಲ್ಲ. ಯಾಕೆಂದ್ರೆ ಮಹಿಳೆ ಅಂದ್ರೆ ಸಾಮಾನ್ಯವಾಗಿ ಒಂದು ಮಾತಿದೆ, ಆಸೆ ಬರೋಕಿ ಅಂತ ಹೇಳಿ, ಅವರಿಂದ ಅಷ್ಟು ಸುಲಭದಲ್ಲಿ ಯಾವುದು ದಕ್ಕುವುದಿಲ್ಲ. ಆದ್ರೆ ನೀವೆಲ್ಲರೂ ಸೇರಿಕೊಂಡು ಬಹಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಹೇಳಿದಂತಹ ವಿಚಾರಗಳನ್ನೆಲ್ಲವನ್ನು ಕೇಳಿದಾಗ ತುಂಬಾ ಸಂತೋಷವಾಯಿತು. ಉದಾರವಾದ ಮನಸ್ಸು ಇದ್ದರೆ ಮನುಷ್ಯ ಏನು ಬೇಕಾದರೂ ಸಾಧಿಸಬಲ್ಲ. ನಮ್ಮಲ್ಲಿ ಏನೂ ಇಲ್ಲ ಎಂದು ಹೇಳಿಕೊಳ್ಳೋದು ಅದು ಕೇವಲ ನಮ್ಮ ಭ್ರಮೆಯಷ್ಟೇ. ಈ
ಸಂದರ್ಭದಲ್ಲಿ ನನ್ನಲ್ಲಿ ಹೇಳಿದ್ದಾರೆ ಶಿವರಾತ್ರಿಯ ಬಗ್ಗೆ ಮಾತಾಡ್ತೀನಿ. ನಾನು ಶಿವರಾತ್ರಿಯ ಬಗ್ಗೆ ಮಾತನಾಡುವುದಿಲ್ಲ. ಶಿವರಾತ್ರಿ ನಮ್ಗೆಲ್ಲ ಗೊತ್ತು, ಶಿವನನ್ನು ನೆನೆಯುವ ರಾತ್ರಿ. ಶಿವನನ್ನು ಎಲ್ಲಾ ರೀತಿಯಿಂದಲೂ ಮನಸ್ಸಿನಲ್ಲಿ ನಾವು ನೆನೆಯುತ್ತಲೇ ಇದ್ದೇವೆ, ಯಾವತ್ತೂ ನೆನೀತಾ ಇದ್ದೇವೆ. ಶಿವನಿಗಾಗಿ ಒಂದು ದಿನವನ್ನು ನಾವು ಮೀಸಲಾಗಿಟ್ಟುಕೊಂಡು ನೆನೆಯಬೇಕು ಎನ್ನುವ ಹಿನ್ನೆಲೆಯಿಂದ ಶಿವರಾತ್ರಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಅಂದ್ರೆ ಯಾವತ್ತು ನೆನೀತಾ ಇರುವುದು ಅದು ಬೇರೆ ವಿಷಯ. ಸಂಜೆ ಹೊತ್ತು ಒಂದಿಷ್ಟು ದೀಪ ಹಚ್ಚಿ ದೇವರನ್ನು ನೆನೆಸಿಕೊಳ್ಳುವುದು ನಮ್ಮ ಧರ್ಮವೂ ಹೌದು, ಕರ್ಮವೂ ಹೌದು, ಕರ್ತವ್ಯವೂ ಹೌದು, ಎಲ್ಲವೂ ಹೌದು. ನಾವು ಮಾಡಲೇಬೇಕು ಅದನ್ನು. ಅದು ಮಹಿಳೆಯರಂದು ಆಗ್ಲೇ ನನಗೆ ಮೇಡಮ್ ಹೇಳಿದ್ರು, ಶಶಿಕಾಂತಿ ಮೇಡಮ್ ಹೇಳಿದ್ರು, ನಮ್ಮ ಮಹಿಳೆಯರಿಗೆ ಅರ್ಥ ಆಗುವಂತಹ ರೀತಿಯಿಂದ ಸರಳವಾಗಿ ಹೇಳಿ ಎಂದು. ಆದ ಕಾರಣ ಎಷ್ಟು ಸರಳವಾಗಿ ಸಾಧ್ಯ ಇದೆ ಅಷ್ಟು ಸರಳವಾಗಿ ಹೇಳ್ತಾರೆ. ಯಾಕಂದ್ರೆ ಸರಳತೆ ಮನುಷ್ಯನ ಬಹಳ ಮುಖ್ಯವಾದಂತಹ ಒಂದು ಧರ್ಮ. ಅದನ್ನ ಅರ್ಥ ಮಾಡಿಕೊಳ್ಬೇಕು ನಾವೆಲ್ಲರೂ ಕೂಡ. ಎಷ್ಟು ಸರಳವಾಗಿರುತ್ತೇವೋ ಅಷ್ಟು ನಾವು ಆಗಲೇ ಹೇಳಿದೆ ಉದಾತ್ತವಾಗಿರುತ್ತೇವೆ ಎಂದು. ಆದ ಕಾರಣ ನಿಮ್ಗೆಲ್ಲರಿಗೂ ಅರ್ಥವಾಗುವಂತಹ ರೀತಿಯಿಂದ ಮೇಡಮ್ ಹೇಳುವಾಗ ನಾನು ಆಗ್ಲೇ ಹೇಳಿದೆ, ತುಂಬಾ ಹೇಳಬೇಡಿ ನನ್ನ ಬಗ್ಗೆ, ಅದೆಲ್ಲ ಬೇಡ ಅಂತ ಹೇಳಿದೆ. ಆದ್ರೂ ಒಂದಷ್ಟು ಹೇಳಿದ್ರು. ಅದೇನು ದೊಡ್ಡ ಸಾಧನೆ ಅಂತ ಹೇಳಿ ನಾನು ಭಾವಿಸಿಕೊಳ್ಳುವುದೂ ಇಲ್ಲ, ನನಗೆ ಬೇಡವೂ ಬೇಡ, ಅದು ಯಾವುದೂ ಬೇಡ. ನಿರಂತರವಾಗಿ ಚಟುವಟಿಕೆಯಿಂದ ಇರಬೇಕು ಎನ್ನುವುದೇ ನಮಗೆ ಬಹಳ ಮುಖ್ಯವಾಗಿ ಬೇಕಾದ. ಮಹಿಳೆಯರಾದಂತಹ ನಾವು ಮನೆಯ ಒಳಗೆ ಸುಮ್ಮನೆ ಕುಳಿತುಕೊಳ್ಳಬಾರದು. ಏನಾದರೂ ಮಾಡಬೇಕು, ಏನಾದರೂ ಮಾಡಬೇಕು. ಏನಾದರೂ ಮಾಡ್ತಾ ಇದ್ರೆ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ರೀತಿಯಲ್ಲೂ ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಬೇಕಾ, ನಾವು ಚಟುವಟಿಕೆಯಿಂದ ಇರಬೇಕು. ಅದು ಯಾವ ಸ್ವರೂಪದಲ್ಲೂ ಆಗಿರ್ಬೋದು. ಅದು ದೈವಾರಾಧನೆ ಆಗಿರ್ಬೋದು, ಸಾಮಾಜಿಕವಾದ ಏನಾದ್ರೂ ಕೆಲಸಗಳಾಗಿರ್ಬೋದು, ಅಥವಾ ಮನೆಯ ಒಳಗೇ ಇರುವಂತಹ ಕೆಲಸಗಳಾಗಿರ್ಬೋದು, ಏನೂ ಆಗಿರ್ಬೋದು. ಆದ್ರೆ ಯಾವತ್ತೂ ಕೂಡ ಚಟುವಟಿಕೆಯಿಂದ ಇರಬೇಕಾದದ್ದು ಬಹಳ ಮುಖ್ಯವಾದಂತಹ ಅಂಶ. ಶಿವರಾತ್ರಿಯ ಈ ಸಂದರ್ಭದಲ್ಲಿ, ಶಿವರಾತ್ರಿ ಎನ್ನುವಾಗ ರಾತ್ರಿ ಎನ್ನುವುದು ಅದು ಅಮಾವಾಸ್ಯೆಯ ದಿನ. ಶಿವರಾತ್ರಿ ಅಮಾವಾಸ್ಯೆಯ ದಿನ, ಕತ್ತಲೆಯ ದಿನ. ಆದ್ರೆ ಕತ್ತಲೆ ಎನ್ನುವುದು ನಮಗೆ ಬೇಕೇ ಬೇಕು. ಕತ್ತಲೆ ಇದ್ದರೆ ಮಾತ್ರ ಬೆಳಕಿನ ಅರ್ಥವನ್ನು, ಬೆಳಕು ಎಂದರೆ ಏನು ಎನ್ನುವುದನ್ನು ಮತ್ತು ಬೆಳಕಿನ ಮೌಲ್ಯವನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯ. ಸುಳ್ಳು ಇದ್ದರೆ ಮಾತ್ರ ಸತ್ಯದ ಬೆಲೆ ಗೊತ್ತಾಗುತ್ತದೆ ಅಲ್ವಾ? ತ್ಯಾಗ ಇದ್ದರೆ ಮಾತ್ರ ಜಿಪುಣತನದ ಅರಿವು ನಮಗಾಗುತ್ತದೆ ಅಲ್ವಾ? ಜಿಪುಣತನ ಇದ್ದರೆ ತ್ಯಾಗದ ಅರಿವಾಗುತ್ತದೆ. ಹಾಗೆ ಅದೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾದದ್ದು. ಒಳ್ಳೆಯವರು ಯಾರು ಎನ್ನುವುದನ್ನು ನಮ್ಗೆ ತಿಳಿಯಬೇಕಿದ್ರೆ ಕೆಟ್ಟವರು ಇರಲೇಬೇಕು. ನಮ್ಮೊಟ್ಟಿಗೆ ಕೆಟ್ಟವರು ಇದ್ರೆ ಒಳ್ಳೆಯವರು ಯಾರು ಎಂದು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಒಳ್ಳೆಯತನ ಏನು ಎಂದು ತಿಳಿದುಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ಶಿವರಾತ್ರಿ ಎಂದು ಹೇಳಿದ್ರೆ ಕತ್ತಲೆಯ ರಾತ್ರಿ. ಆ ಕತ್ತಲೆಯ ರಾತ್ರಿಯನ್ನು ಕಳೆದು ಬೆಳಕಿನ ಕಡೆಗೆ ನಾವು ಸಾಗಲೇಬೇಕು. ಆ ಬೆಳಕಿನ ಮೌಲ್ಯವನ್ನು ನಾವು ಅರಿತುಕೊಳ್ಳಲೇಬೇಕು. ಶಿವ ಎಂದರೆ ಮಂಗಳವನ್ನು ಉಂಟು ಮಾಡುವವನು ಎಂದರ್ಥ. ಮಂಗಳಕರವಾದವನು ಶಿವ ಅಂದ್ರೆ ಅರ್ಥ ಅಷ್ಟೇ. ಒಳ್ಳೆಯದು ಎನ್ನುವುದು, ಒಳ್ಳೆಯದು ಎಲ್ಲೆಲ್ಲ ಇದೆಯೋ ಅಲ್ಲೆಲ್ಲ ಶಿವನಿದ್ದಾನೆ ಎಂದೇ ಅರ್ಥ. ಅಲ್ಲಿ ಇದ್ದೇ ಇದ್ದಾನೆ ದೇವರು. ನನ್ನ ಲೆಕ್ಕದಲ್ಲಿ ದೇವರು ಎಲ್ಲೂ ಹೊರಗಿಲ್ಲ, ಅವನಿರುವುದು ನಮ್ಮ ನಿಮ್ಮೆಲ್ಲರ ಒಳಗೆ. ಖಂಡಿತವಾಗಿಯೂ ಆ ಒಂದು ಶಕ್ತಿ ಇದೆ. ನೀವೆಷ್ಟೇ ಹೇಳಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಅದನ್ನು ನಮ್ಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂದೆಲ್ಲ ಹೇಳಿಕೊಂಡ್ರೂ ಕೂಡ ನಾವೇನು ಮಾಡುತ್ತೇವೆ, ನಮ್ಮ ಕರ್ಮಗಳು ಏನು ಮಾಡುತ್ತೇವೆ, ನಮ್ಮ ಪ್ರತಿಯೊಂದು ಚಲನೆ ಇದೆಯಲ್ಲ, ದಿನ ಬೆಳಗಿನಿಂದ ಸಂಜೆಯವರೆಗೆ, ಸಂಜೆ ರಾತ್ರಿ ಮಲಗಿದಲ್ಲಿಂದ ಬೆಳಗಿನವರೆಗೆ ಪ್ರತಿಯೊಂದು ನಡೆಯುತ್ತಿರುವುದು ಎಲ್ಲವೂ ಕೂಡ ಆ ಒಂದು ಶಕ್ತಿಯ ಕಾರಣದಿಂದ. ಅದು ನಮಗೆ ಕಾಣುವುದಿಲ್ಲ, ಅದಕ್ಕೆ ರೂಪ ಇಲ್ಲವೇ ಇಲ್ಲ. ರೂಪ ಕೊಟ್ಟದ್ದು ನಾವು. ಶಿವ, ವಿಷ್ಣು, ಬ್ರಹ್ಮ, ಶಾರದೆ, ಲಕ್ಷ್ಮಿ, ಗಣಪತಿ, ಸುಬ್ರಹ್ಮಣ್ಯ, ಎಷ್ಟೊಂದು ಹೆಸರುಗಳು, ಎಷ್ಟೊಂದು ದೇವರುಗಳು. ಕೆಲವೊಮ್ಮೆ ಬೇರೆ ಧರ್ಮದವರು ಹೇಳೋದಿದೆ, ಎಷ್ಟೊಂದು ದೇವರು ನಿಮಗೆ
ಅಬ್ಬಾ ದೇವರ ನಿಮ್ಮ ದೇವರುಗಳ ಹೆಸರಲ್ಲಿಕ್ಕೆ ಸಾಕಾಗ್ಲಿಕ್ಕಿಲ್ಲ, ಅಷ್ಟು ದೇವರಿದ್ದಾರಲ್ಲ ಅಂದ್ರೆ ದೇವರುಗಳ ಹೆಸರು ತುಂಬಾ ಇರ್ಬೋದು. ಅಂದ್ರೆ ವಿವಿಧ ಸ್ವರೂಪದಲ್ಲಿ ಪರಮಾತ್ಮನನ್ನು ಕಾಣುವಂತಹ ವಿಶಾಲವಾದ ದೃಷ್ಟಿ ನಮ್ಮಲ್ಲಿ ಇರುವ ಕಾರಣದಿಂದ ನಮ್ಗೆಲ್ಲವನ್ನು ಅಂದ್ರೆ ರೂಪ ನೋಡಿ, ರೂಪಗಳು ಕೂಡ ವಿಭಿನ್ನವಾದ 3 ತಲೆಯವರು 5 ತಲೆಯವರು, ಇದು ಆನೆ ಮುಖದವರು ಇದೆಲ್ಲ ಇದ್ದಾರೆ. ಅದೇ ರೀತಿಯಲ್ಲಿ ವಾಮನ ರೂಪದಲ್ಲಿ ಇರುವವರು, ಹಾಗೆ ವರಾಹ ರೂಪದಲ್ಲಿ ಇರುವವರು, ಹಂಗೆ ಮೀನು, ಹಂದಿ, ಹೀಗೆ ಯಾವುದು ಆಮೆ, ಎಂತೆಲ್ಲ ರೂಪ, ಯಾವುದೆಲ್ಲ ರೂಪ. ಅಂದ್ರೆ ಏನ್ ಅರ್ಥ ಇದೆ ಇಲ್ಲ, ಇದೆಲ್ಲ ಅರ್ಥ ಇದೆ ಅಂದ್ರೆ ಪ್ರಪಂಚದ ಪ್ರತಿಯೊಂದು ಸೃಷ್ಟಿಯ ಪ್ರತಿಯೊಂದು ಅಂಶದ ಒಳಗೂ ಕೂಡ ಪರಮಾತ್ಮ ಇದ್ದಾನೆ. ಅಲ್ಲೆಲ್ಲ ನಾವು ಅವನನ್ನು ಕಾಣುತ್ತಾ ಇದ್ದೇವೆ. ಆ ವಿಶಾಲವಾದ ನಮ್ಮ ಧರ್ಮ ದೃಷ್ಟಿ ಇದೆ ಅಲ್ಲ, ಧರ್ಮ ಅಂದ್ರೆ ಒಳ್ಳೆಯ ದೃಷ್ಟಿ. ನಾನು ಆಗ ಮಾತಾಡುವಾಗಲೂ ಹೇಳಿದೆ, ಧರ್ಮ ಅಂದ್ರೆ ಯಾವುದು ಹೊರಗಿಲ್ಲ, ಧರ್ಮಕ್ಕೆ ಯಾವುದೇ ಹೆಸರು ಇಲ್ಲ, ಅದಕ್ಕೆ ಯಾವುದೇ ಚೌಕಟ್ಟು ಇಲ್ಲ. ಧರ್ಮ ಅಂದ್ರೆ ಒಳ್ಳೆಯದು ಎಂದ, ಒಳ್ಳೆಯದು. ನಾನು ಆಗ್ಲೇ ಹೇಳಿದೆ, ಒಳ್ಳೆಯದು ಎಲ್ಲೆಲ್ಲಿ ಇದೆಯೋ ಅದೆಲ್ಲವೂ ಕೂಡ ಪರಮಾತ್ಮ ಎಂದೇ ಅರ್ಥ. ಅದಕ್ಕೆ ಹೆಸರು ಇಲ್ಲ, ಚೌಕಟ್ಟು ಇಲ್ಲ, ಏನೂ ಇಲ್ಲ. ಯಾವುದೋ ಸಂದರ್ಭದಲ್ಲಿ ಸಮಾಜ, ನಾವು ಧರ್ಮ ಅಂದ್ರೆ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶವನ್ನು ನಾವು ಗ್ರಹಿಸ್ಕೊಳ್ಬೇಕಾಗ್ತದೆ. ಧರ್ಮ ಅಂದ್ರೆ ಏನು? ಅದು ಮಾನವ ಧರ್ಮ. ಸಮಾಜದ ಒಳಗೆ ಮನುಷ್ಯ ಬದುಕುವಾಗ ಇನ್ನೊಬ್ಬರಿಗೆ ನೋವು ಮಾಡದ ಹಾಗೆ, ಇನ್ನೊಬ್ಬರಿಗೆ ತೊಂದರೆಯಾಗದ ಹಾಗೆ ಬದುಕಲೇಬೇಕಾಗ್ತದೆ. ಇನ್ನೊಬ್ಬರು ಎಂದರೆ ಅದು ಕೇವಲ ಮಾನವರು ಮಾತ್ರ ಅಲ್ಲ, ಪ್ರಪಂಚದ ಪ್ರತಿಯೊಂದು ಜೀವಿಗೂ ಕೂಡ ಇಲ್ಲಿ ಬದುಕುವ ಹಕ್ಕು ಇದೆ. ಯಾಕೆಂದ್ರೆ ಎಲ್ಲವನ್ನೂ ಸೃಷ್ಟಿ ಮಾಡುವವನು ಆ ಭಗವಂತ, ಎಲ್ಲದಕ್ಕೂ ಕಾರಣಕರ್ತನಾದವನು ಅವನು, ಎಲ್ಲದರ ಒಳಗೂ ಇರುವವನು ಅವನು. ಹಾಗಿರುವಾಗ ಎಲ್ಲವನ್ನೂ ಪ್ರೀತಿಸಬೇಕಾದದ್ದು ಬುದ್ಧಿವಂತನಾದಂತಹ ಮಾನವನ ಲಕ್ಷಣ ಧರ್ಮ. ಯಾಕಂದ್ರೆ ಮಾನವ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಮಾನವ ಅವನಿಗೆ ಪ್ರಾಣಿಗಿಂತ ಅವನು ಭಿನ್ನನಾಗಿದ್ದಾನೆ. ಯಾಕೆ ಭಿನ್ನನಾಗಿದ್ದಾನೆ? ಮಾನವ ಯಾಕೆ ಭಿನ್ನ? ಮಾನವ ಅಂತ ಅವನು ಯಾಕೆ ಕರೆಯಲ್ಪಡ್ತಾನೆ? ಮಾನವ ಅಂತ ಯಾಕೆ ಕರೆಯಲ್ಪಡ್ತಾನೆ? ಅವ್ರು ಸಾಮಾನ್ಯವಾದ ಪ್ರಶ್ನೆ ಇದು. ಮಾನವ ಅಂತ ಯಾಕೆ ಕರೆಯಲ್ಪಡ್ತಾನೆ? ಮಾನವರು ಅಂತ ಯಾಕೆ ಕರೀತಾರೆ? ಮಾನವ ಅಂದ್ರೆ ಏನು? ಮನಸ್ಸುಳ್ಳವನೇ ಮಾನವ. ಮನಸ್ಸು, ಮನಸ್ಸು ಅಂದ್ರೆ ಏನು? ಭಾವನೆ ಅಂತ ಅರ್ಥ. ಭಾವನೆ ಇರುವವನು. ಯಾವ ರೀತಿಯ ಭಾವನೆ? ನಾನು, ನನ್ನದು, ನಮ್ಗೆ ಸೇರಿದ್ದು, ಈ ತೆರನಾದಂತಹ ಭಾವನೆ. ಸಂಬಂಧಗಳನ್ನು ಕಲ್ಪಿಸಿಕೊಳ್ಳುವುದು ಕೂಡ ಅದೇ ಭಾವನೆಯಿಂದ. ಸಂಬಂಧಗಳ ಜೊತೆಗೆ ತನ್ನನ್ನು ತಾನೇ ಬಂಧಿಸಿಕೊಳ್ಳುವುದು ಅದೇ ಭಾವನೆ. ನಮ್ಮ ಮನೆಯ ನಾಯಿ, ನಮ್ಮ ಮನೆಯ ಬೆಕ್ಕು, ನಮ್ಮ ಮನೆಯ ಕೋಳಿ ಅದು ನಮ್ಮದು ಎಂದು ಹೇಳಿಕೊಳ್ಳುವುದು ಭಾವನೆ ಅಲ್ವಾ? ಅದು ನಮ್ಮದು. ಆ ಭಾವನೆ, ಆ ಪ್ರೀತಿ, ಆ ಪ್ರೀತಿ. ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ತಮ್ಮ, ಹೀಗೆಲ್ಲ ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ನಮ್ಮ ನಾಯಿ, ನಮ್ಮ ಬೆಕ್ಕು, ನಮ್ಮ ದನ, ಇದೆಲ್ಲ ಕೂಡ ನಮ್ದೇ ಅಲ್ವಾ? ಹಾಗಿರುವಾಗ ಅದು ಭಾವನೆ. ಅದು ಇದು ಪ್ರಾಣಿಗಳಿಗೆ ಇಲ್ಲವೇ ಅಂದ್ರೆ ಇದೆ, ಆದ್ರೆ ಅದು ಸ್ಪಷ್ಟವಾಗಿ ಕಾಣುವುದಿಲ್ಲ. ಒಂದಿಷ್ಟು, ಯಾಕಂತ ಹೇಳಿದ್ರೆ ಅದು ಒಂದಿಷ್ಟು ಸಮಯ ಆ ಭಾವನೆಗಳ ಒಳಗೆ ಇದ್ದುಕೊಂಡು ಮತ್ತೆ ಅದರಿಂದ ಅವುಗಳು ಹೊರಗಾಗುತ್ತವೆ. ಒಂದಿಷ್ಟು ಹೊತ್ತು ಅವುಗಳಿಗೆ ಈ ನಿರಂತರವಾಗಿ ನೆನಪಿನಲ್ಲಿ ಆ ಭಾವನೆಗಳನ್ನು ಇಟ್ಟುಕೊಳ್ಳುವ ಶಕ್ತಿ ಪ್ರಾಣಿಗಳಿಗೆ ಇಲ್ಲ. ಆದ್ರೆ ಮನುಷ್ಯನಿಗೆ ಹಾಗಲ್ಲ. ಮನುಷ್ಯನಿಗೆ ಭಾವನೆಗಳ ಹಿಂದಿನಿಂದ ಸಂಬಂಧಗಳನ್ನು ಕೊನೆಯವರೆಗೂ ಕೂಡ, ಯಾವಾಗ ಅವನ ನೆನಪಿನ ಶಕ್ತಿ ಎನ್ನುವುದು ಗಾಢವಾಯಿತೋ, ಯಾವತ್ತು ಅವನ ಒಳಗೆ ಆ ಪ್ರತಿಯೊಂದು ಕೂಡ ನನ್ನದು ಎನ್ನುವ ಭಾವನೆ ಮೊಳೆಯಲಿಕ್ಕೆ ಆರಂಭವಾಯಿತು. ಸಣ್ಣ ಮಕ್ಕಳಿಗೆ ಇರುವುದಿಲ್ಲ ಅದು, ಮತ್ತೆ ಸ್ವಲ್ಪ ಬೆಳೆದ ಮೇಲೆ, ಸಣ್ಣ ಮಕ್ಕಳಾಗಿರುವಾಗ ಅವರಿಗೆ ಅಷ್ಟು ನನ್ನದು ಎನ್ನುವ ಭಾವನೆ ಅಷ್ಟು ತೀವ್ರವಾಗಿರುವುದಿಲ್ಲ. ಮತ್ತೆ ಒಂದು 5 ವರ್ಷ, 3 ವರ್ಷ, 4 ವರ್ಷ, 5 ವರ್ಷಕ್ಕೆ ಬರುವಾಗ ನಿಧಾನವಾಗಿ ಮತ್ತೆ ನನ್ನದು ಅಂತ ಎಳೆದುಕೊಳ್ತವೆ ಎಲ್ಲವನ್ನು ಕೂಡ. ನನಗೆ ಅಂತ ಅಲ್ಲಿಂದ ಪ್ರಾರಂಭವಾಗುವುದು, ಅಲ್ಲಿಂದ ನೆನಪಿನ ಶಕ್ತಿ ಬೆಳೀತಾ ಹೋಗುವುದು. ಮತ್ತೆ ಅವನು ಸಾಯುವವರೆಗೂ ಕೂಡ ಆ ನೆನಪಿನ ಹಿಂದಿನ ಭಾವನೆಗಳ ಹಿಂದಿನ ಅವನು ಎಲ್ಲದರ ಜೊತೆಗೆ ತನ್ನ ಬಂಧನವನ್ನು ತನ್ನ ಎಲ್ಲವನ್ನು ಕೂಡ ತನ್ನನ್ನು ತಾನೇ ಅದರಿಂದ ಸುತ್ತುವರಿಯಲ್ಪಟ್ಟಿರ್ತಾನೆ. ಅದು ಆದ ಕಾರಣ ಮನಸ್ಸುಳ್ಳ ಭಾವನೆಗಳುಳ್ಳವನು ಅವನು ಮಾನವ ಎಂದು. ಅವನು ಸಮಾಜದ ಒಳಗೆ ಸಮಾಜ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಸಮಾಜ ಅಂದ್ರೆ ಬರೀ ಮನುಷ್ಯರು ಇರುವಂತಹದ್ದಲ್ಲ, ಅಲ್ಲಿ ಎಲ್ಲವೂ ಇದೆ, ಅಲ್ಲಿ ಪ್ರತಿಯೊಂದೂ ಇದೆ. ಹಾಗೆ ಎಲ್ಲವನ್ನೂ ಪ್ರೀತಿಸ್ಬೇಕು.
ಯಾರಿಗೂ ಹಾನಿ ಉಂಟು ಮಾಡಬಾರ್ದು. ಯಾವ ಧರ್ಮ ಕರ್ತೃಗಳು ಅಂತ ಹೇಳಿದ್ದವರು ಇದ್ದಾರ, ನಾವು ಒಂದೊಂದು ಹೆಸರಿನಿಂದ ಹೇಳ್ತೇವೆ. ಜೈನ ಧರ್ಮದವರು ಅಂತ ಹೇಳ್ತೇವೆ, ಬೌದ್ಧ ಧರ್ಮದವರು ಅಂತ ಹೇಳ್ತೇವೆ, ಇದು ಕ್ರೈಸ್ತ ಧರ್ಮದವರು ಅಂತ ಹೇಳ್ತೇವೆ, ಇಸ್ಲಾಂ ಧರ್ಮದವರು ಅಂತ ಹೇಳ್ತೇವೆ. ಇದೆಲ್ಲ ಈ ಧರ್ಮದವರು ಅಂತ ಹೇಳ್ತೇವಲ್ಲ, ಈ ಎಲ್ಲ ಧರ್ಮ ಪ್ರವರ್ತಕರು ಯಾರಿದ್ದಾರೋ ಅವರೆಲ್ಲರೂ ಧರ್ಮ ಪ್ರವರ್ತಕರು ಅಂತ ಹೇಳಿದ್ರೆ ಹೆಸರಿನ ಹಿನ್ನೆಲೆಯ ಧರ್ಮ ಪ್ರವರ್ತಕರಲ್ಲ. ಅವ್ರು ಯಾಕೆ ಅವರಿಗೆ ಮತ್ತೆ ಆ ಹೆಸರುಗಳು ಬಂದದ್ದು, ಮತ್ತೆ ಅವರ ಕಾರಣದಿಂದ ಮತ್ತೆ ಆ ಹೆಸರುಗಳು ಬಂದದ್ದು. ಅಂದ್ರೆ ಅವರೇನ್ ಮಾಡಿದ್ರು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ತದ್ ಆತ್ಮಾನಂ ನಾನು ಬರುತ್ತೇನೆ. ನಾನು ಅಂದ್ರೆ ಯಾರು? ಅವರು ಪರಮಾತ್ಮ ಅಲ್ವಾ? ಆ ಪರಮಾತ್ಮನಿಗೆ ನಾನು ಆಗ್ಲೇ ಹೇಳಿದೆ, ಹೆಸರು ಇಲ್ಲ, ರೂಪ ಇಲ್ಲ, ಯಾವುದೇ ರೀತಿಯ ಆಕಾರ ಇಲ್ಲ, ಏನೂ ಇಲ್ಲದವನು. ಅವನು ನಮ್ಮನ್ನು ಸೃಷ್ಟಿಸಿದ್ದಾನೆ, ಭೂಮಿಗೆ ತಂದಿದ್ದಾನೆ. ನೀವು ಇಲ್ಲಿ ಚೆನ್ನಾಗಿ ಬಾಳಿ ಎಂದು ನಮಗೆ ಒಂದು ಮನಸ್ಸನ್ನು ಕೊಟ್ಟಿದ್ದಾನೆ, ಭಾವನೆಗಳನ್ನು ಕೊಟ್ಟಿದ್ದಾನೆ. ನೀವು ಈ ಎಲ್ಲ ಜಗತ್ತನ್ನು ಪ್ರೀತಿಸಿ ಅಂತ ಹೇಳಿದ್ದಾನೆ. ಹಾಗಿರುವಾಗ ಆ ಪ್ರೀತಿಸಬೇಕಾದ ನಮ್ಮ ಧರ್ಮ, ನಾನಾಗ್ಲೇ ಹೇಳಿದ್ರೆ ನಮ್ಮ ಧರ್ಮವೂ ಹೌದು, ಕರ್ಮವೂ ಕರ್ತವ್ಯವೂ. ಹಾಗಿರುವಾಗ ಅದರಿಂದ ನಾವು ವಿಮುಖರಾದಾಗ, ಅಲ್ಲಿ ಅನ್ಯಾಯಗಳು ಮಾಡಿದಾಗ, ಯಾವುದಾದ್ರೂ ಒಂದು ರೂಪದಿಂದ, ಯಾಕಂದ್ರೆ ನಾವೆಲ್ಲರೂ ಒಂದು ರೂಪಗಳು, ಆದ್ರೆ ನಾವೇನು ಅಜ್ಞಾನದಿಂದ ಅದನ್ನು ನಾವು ಮರೆತು ಬಿಡ್ತೇವೆ. ಕೆಲವೊಮ್ಮೆ ಏನಾಗ್ತದೆ, ಅದೇ ಪರಮಾತ್ಮನ ರೂಪದಿಂದ ಹುಟ್ಟಿದ ಯಾರೋ ಒಬ್ರು, ಅಂದ್ರೆ ಅವನು ಎಲ್ಲರಲ್ಲೂ ಇದ್ದಾನೆ, ನಾವೆಲ್ಲರೂ ಒಂದೇ ಸ್ವರೂಪ, ಆದ್ರೆ ಯಾರೋ ಒಬ್ಬರಲ್ಲಿ ಅದು ಜಾಗೃತವಾಗಿರ್ತದೆ. ಅವನು ಹೇಳ್ತಾನೆ ಹಾಗೆ ಮಾಡಿದ್ದು ಸರಿಯಲ್ಲ, ಹೀಗೆ ಮಾಡಿದ್ದು ಸರಿ, ಪುನಃ ಎಚ್ಚರಿಸ್ತಾ ಹೋಗ್ತಾನೆ. ಎಚ್ಚರಿಸಿದಾಗ ಅದು ಎಲ್ಲೂ ಆಗಿರ್ಬೋದು, ಪ್ರಪಂಚದ ಯಾವ ಕಡೆಯೂ ಅದು ಆಗಿರ್ಬೋದು, ಎಲ್ಲೂ ಆಗಿರ್ಬೋದು. ಅಂತಹ ಒಬ್ಬ ಮನುಷ್ಯ ಸಮಾಜದಲ್ಲಿ ಅನ್ಯಾಯವಾದಾಗ, ಅನಾಚಾರವಾದಾಗ, ದೌರ್ಜನ್ಯವಾದಾಗ, ಹಿಂಸೆಯಾದಾಗ, ನೋವಾದಾಗ ಸಾಂತ್ವನವನ್ನು ಹೇಳಲಿಕ್ಕೂ ಪುನಃ ಎಚ್ಚರ ಮಾಡ್ಲಿಕ್ಕೂ ಅವನು ಹುಟ್ಟಿ ಬರ್ತಾನಲ್ಲ, ಅವನು ಹೇಗೆ ಹುಡ್ಬೋದು, ಎಲ್ಲಿ ಹುಡ್ಬೋದು, ಆ ಹುಟ್ಟಿ ಅವನು ಹೇಳ್ತಾನೆ ನೀವು ಹಾಗೆ ಮಾಡ್ಬೇಡಿ, ಹೀಗೆ ಮಾಡ್ಬೇಡಿ ಅಂತ ಹೇಳ್ತಾನೆ. ಹಾಗೆ ಹೇಳಿದಾಗ ಅವನು ಸಮಾಜ ಸುಧಾರಕ, ಅವನು ನಿಜವಾಗಿ ಸಮಾಜ ಸುಧಾರಕ. ಅನಂತರ ಏನ್ ಮಾಡ್ತಾನೆ ಅಂತ ನಾವೇನ್ ಮಾಡ್ತೇವೆ, ಮೂಢರಾದಂತಹ ಮಾನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವನ ಹೆಸರು ಹೇಳ್ತಾರೆ, ಅವನು ಇದನ್ನೆಲ್ಲ ಹೇಳಿದ್ದಾನೆ, ಸೊ ಅದು ಅವನ ಧರ್ಮ, ಅವನ ಹೆಸರಿನಲ್ಲಿ ಒಂದು ಇದು ಹೌದಾ ಅಲ್ವಾ, ಒಪ್ಕೊಳ್ತಾರ ಇಲ್ವಾ ನನಗೆ ಗೊತ್ತಿಲ್ಲ. ದಯವಿಟ್ಟು ಹಿರಿಯರಿದ್ದೀರಿ, ಹೌದು ಅಲ್ವಾ ಎನ್ನುವುದನ್ನು ನೀವು ಒಪ್ಕೊಳ್ತಾರೆ ಅನ್ನೋದಲ್ಲ ನಾನು ಹೇಳೋದಿಷ್ಟೇ. ಆದ ಕಾರಣ ಧರ್ಮ ಎನ್ನುವುದು ನಾವೇ ಉಂಟು ಮಾಡಿದ್ದು, ನಾವೇ ಸೃಷ್ಟಿ ಮಾಡಿದ್ದು. ಆದ ಕಾರಣ ಅದರ ಬಗ್ಗೆ ಯಾವುದೇ ರೀತಿಯಲ್ಲೂ ನಾವು ಕೀಳರಿಮೆಯನ್ನು ಪಡೆದುಕೊಳ್ಳುವ ಅಗತ್ಯವೂ ಇಲ್ಲ, ನಾವು ಮೇಲೆಯಿಂದ ಹೇಳಿಕೊಳ್ಳುವ ಅಗತ್ಯವೂ ಇಲ್ಲ. ಪರಮಾತ್ಮ ಆತ ಒಬ್ಬನೇ. ಸೋಹಂ ಎಂದು ದಾಸೋಹವಂ ಮಾಡು ಎಂದು ಹೇಳ್ತಾರೆ ಯಾರು? ನಮ್ಮ ವೀರಶೈವ ಸಿದ್ಧಾಂತಕಾರ. ಸೋಹಂ ಅಂದ್ರೆ ನಾನೇ ಪರಮಾತ್ಮ, ನನ್ನಲ್ಲಿರುವ ಪರಮಾತ್ಮ ನಿನ್ನಲ್ಲೂ ಇದ್ದಾನೆ. ಸಾಕಲ್ವ ಇದು? ಇದಕ್ಕಿಂತ ಮಿಗಿಲಂತೆ ಏನು ಬೇಕು? ನನ್ನಲ್ಲಿರುವ ಪರಮಾತ್ಮ ನಿನ್ನಲ್ಲೂ ಇದ್ದಾನೆ. ಆದ ಕಾರಣದಿಂದ ನೀನು ಕೂಡ ಪರಮಾತ್ಮನೇ. ನಾನು ನಿನ್ನನ್ನು ಪರಮಾತ್ಮನಾಗಿ ಕಂಡ್ರೆ ನೀನು ನನ್ನನ್ನು ಪರಮಾತ್ಮನಾಗಿ ಕಾಣುತ್ತೆ. ಅದರ ಬದಲು ನಾವು ಬೇರೆ, ನಾನು ಬೇರೆ ಎಂದು ಭಾವಿಸಿಕೊಂಡಾಗ ಪ್ರತಿಯೊಂದು ಬೇರೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಶಿವರಾತ್ರಿ ಎನ್ನುವ ಒಂದು ಸಂದರ್ಭದಲ್ಲಿ ಶಿವ ಎನ್ನುವ ಒಂದು ತತ್ವವನ್ನು ನಾವು ತೆಗೆದುಕೊಂಡಾಗ, ಶಿವ ಯಾರು? ನಮ್ಮ ಪ್ರಾಚೀನ ಕಲ್ಪನೆಯಲ್ಲಿ ಅನಾದಿ ಕಾಲದಿಂದಲೇ ಶಿವ ಎನ್ನುವ ಒಂದು ಶಕ್ತಿಯನ್ನು ಆರಾಧನೆ ಮಾಡುವಂತಹ ಸಂಪ್ರದಾಯ ನಮಗೆ ಬಹಳ ಹಿಂದಿನಿಂದಲೇ ಇತ್ತು. ಯಾವಾಗ ಇದು ಆರಂಭವಾಯಿತು ಎನ್ನುವುದನ್ನು ನಮಗೆ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ರಪಂಚದ ಬೇರೆ 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 ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಆ ಶಿವನ ಆರಾಧನೆ ಎನ್ನುವಂತಹದ್ದು ಬಂದಿದೆ. ಯಾಕೆ ಎಂದು ಹೇಳಿದ್ರೆ, ಪ್ರಪಂಚದಲ್ಲಿ ಬಹಳ ಮುಖ್ಯವಾದದ್ದು ಯಾವುದು ಎಂದು ಕೇಳಿದ್ರೆ ಸೃಷ್ಟಿಗೆ ಮೂಲ ಕರ್ತೃವಾದಂತಹವನು ಅವನು. ಸೃಷ್ಟಿಗೆ ಮೂಲ ಕರ್ತೃವಾದವನು ಅವನು. ಅಂದ್ರೆ ಶಿವ ಎನ್ನುವಾಗ ನಾವು ಸಾಮಾನ್ಯವಾಗಿ ಆತನನ್ನು ನಾವು ಸೃಷ್ಟಿಯ ಮೂಲ ಕರ್ತೃವಿನ ಹಿನ್ನೆಲೆಯಿಂದಲೇ ಆರಾಧಿಸುತ್ತೇವೆ. ಭಾರತದ ಹಿನ್ನೆಲೆಯಿಂದ ನಾವು ನೋಡಿದ್ರೆ ದ್ರಾವಿಡ ಪರಿಕಲ್ಪನೆಯಲ್ಲಿಯೇ ಬಹಳ ಹಿಂದೆ ದ್ರಾವಿಡ ಪರಿಕಲ್ಪನೆ, ಆರ್ಯನರು ಬರುವುದಕ್ಕಿಂತ ಮೊದಲು ಆರ್ಯನರು ಬಂದವರ ಅಲ್ಲಿ ಇದ್ದವರ ಎನ್ನುವುದರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆ ಇದೆ ಅದರ ಬಗ್ಗೆ. ಆದ್ರೆ ನಾನು ಅದನ್ನು ಮುಟ್ಲಿಕ್ಕೆ ಹೋಗುದಿಲ್ಲ. ಅಂದ್ರೆ ಪ್ರಾಚೀನ ಅಂದ್ರೆ ಆರ್ಯನರಿಗಿಂತ ಮೊದಲಿನವರು ದ್ರಾವಿಡರು, ಅವರ ಕಾಲದಲ್ಲಿಯೇ ಈ ಶಿವಾರಾಧನೆ ಅಥವಾ ಶೈವಾರಾಧನೆ
ಯಾವ ರೀತಿಯಲ್ಲಿ ಬೇಕಾದರೂ ಪರಮಾತ್ಮನನ್ನು ಆರಾಧಿಸಬಹುದು. ಅದು ಸಾತ್ವಿಕ ಸ್ವರೂಪದಲ್ಲಿ ಆಗಿರ್ಬೋದು, ತಾಮಸ ಸ್ವರೂಪದಲ್ಲಿ ಆಗಿರ್ಬೋದು. ತಾಮಸ ಸ್ವರೂಪದಲ್ಲಿ ಅಂದ್ರೆ ಆ ಬದುಕನ್ನು ನಡೆಸುವವರು ತಾಮಸ ರೂಪದಲ್ಲಿ ಮಾಡ್ತಾರೆ, ಸಾತ್ವಿಕ ರೂಪದಲ್ಲಿ ಬದುಕನ್ನು ನಡೆಸುವವರು ಸಾತ್ವಿಕ ರೂಪದಲ್ಲಿ ಮಾಡ್ತಾರೆ. ಅಷ್ಟೇ ವ್ಯತ್ಯಾಸ, ಅದರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ. ಆದ ಕಾರಣ ಆರಾಧನೆ ಎನ್ನುವುದಕ್ಕಿಂತಲೂ ಮುಖ್ಯವಾಗಿ ನಾವು ನೆನೆದುಕೊಳ್ಳುತ್ತೇವೆ ಎನ್ನುವುದೇ ಮುಖ್ಯ. ಆ ಹಿನ್ನೆಲೆಯಲ್ಲಿ ಶಿವಾರಾಧನೆಯನ್ನು ಬಹಳ ಹಿಂದೆ ಮಾಡ್ತಾ ಇದ್ರು. ಶಿವ ಎನ್ನುವ ಒಂದು ಕಲ್ಪನೆ ಇದೆಯಲ್ಲ, ಅದು ಎಷ್ಟು ಅಮೋಘವಾದ ಒಂದು ಕಲ್ಪನೆ ಅಂತ ಹೇಳಿದ್ರೆ, ಅದು ಅವನು ಸಾಮಾನ್ಯರ ದೈವ, ಸರಳತೆಯ ಪ್ರತೀಕ. ಅಂದ್ರೆ ಸಾಮಾನ್ಯರಿಗೆ ಭರವಸೆ ಹುಟ್ಟಬೇಕಿದ್ರೆ, ದೇವರ ಬಗ್ಗೆ ನಂಬಿಕೆ ಹುಟ್ಟಬೇಕಿದ್ರೆ, ಅವರಿಗೆ ಅವರ ಹಾಗಿದ್ದಂತಹವನೇ ದೇವರಾಗಿರ್ಬೇಕು ಅಲ್ವಾ? ವಜ್ರದ ಕಿರೀಟ, ಒಂದಷ್ಟು ಚಿನ್ನ, ಒಂದಷ್ಟು ಆಭರಣ, ಇದನ್ನೆಲ್ಲ ಇಟ್ಟುಕೊಂಡ ಪರಮಾತ್ಮನನ್ನು ಅವರ ಮುಂದೆ ತಂದು ನಿಲ್ಲಿಸಿದಾಗ ಅವರಿಗೆ ಭಕ್ತಿ ಬರ್ಲಿಕ್ಕೆ ಬಹಳ ಸ್ವಲ್ಪ ಕಷ್ಟವೇ. ಅದರ ಬದಲು ಅವರ ಹಾಗೇ ಇರುವವನು, ಅವನಿಗೆ ಮನೆ ಇಲ್ಲ, ಅವನಿಗೆ ಮಠವಿಲ್ಲ, ಇದೆಯಾ? ಇಲ್ಲ. ಅವನು ಎಲ್ಲಿದ್ದಾನೆ? ಗುಡ್ಡಗಾಡಿನಲ್ಲಿ ಇದ್ದಾನೆ, ಕೈಲಾಸ ಪರ್ವತದ ಎತ್ತರದಲ್ಲಿ ಇದ್ದಾನೆ. ಅವನು ಯಾವುದೇ ಸ್ವರ್ಣಾಭರಣಗಳನ್ನು ಅವನು ಹಾಕಿಲ್ಲ, ಎಲ್ಲೂ ಹಾಕಿದ್ದು ಕಾಣೋದಿಲ್ಲ. ಶಿವನ ಕಲ್ಪನೆಯಲ್ಲಿ ನಾವು ಎಲ್ಲೂ ಕೂಡ ಕಾಣುವುದಿಲ್ಲ. ಇತ್ತೀಚೆಗೆ ಅದನ್ನು ಬೇರೆ ಬೇರೆ ರೀತಿಯಿಂದ ಕಲ್ಪನೆ ಮಾಡಿಕೊಂಡಿರ್ಬೋದು, ಅದು ಬೇರೆ ವಿಷಯ. ಆದ್ರೆ ಮೂಲತಃ ಶಿವನಿಗೆ ಇದು ಯಾವುದೂ ಇಲ್ಲ. ಅವನು ಸಾಮಾನ್ಯರಲ್ಲಿ ಸಾಮಾನ್ಯನಾದ ಸ್ವರೂಪವನ್ನು ಪಡೆದುಕೊಂಡಂತಹ ಒಂದು ಅದ್ಭುತ ದೈವ ಅವನು. ಮತ್ತೆ ನಂಬಿಕೆ ವಿಶ್ವಾಸವನ್ನು ಹುಟ್ಟಿಸಿಕೊಳ್ಳಲಿಕ್ಕೆ ಅವನಿಗಿಂತ ಮಿಗಿಲಾದ ದೈವ ಇಲ್ಲ. ಯಾಕೆಂದ್ರೆ ಯಾವತ್ತೂ ಕೂಡ ನಾವು ಪುರಾಣಗಳನ್ನು ನೋಡ್ತೇವೆ, ಪುರಾಣಗಳಲ್ಲಿ ಕಾಣ್ತೇವೆ. ಏನ್ ಕಾಣ್ತೇವೆ ಅಂದ್ರೆ ಶಿವ ಏನ್ ಮಾಡ್ತಾನೆ? ಶಿವ ಯಾರಾದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಒಮ್ಮೆ ಎಲ್ಲವನ್ನು ಮರೆತಕ್ಕಂಥ ಅವನು ಬಂದೇ ಬರ್ತಾನೆ. ಉಳಿದವರು ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಶಿವನಷ್ಟು ಸುಲಭದಲ್ಲಿ ಪ್ರತ್ಯಕ್ಷರಾಗುವ ದೈವ ಬೇರೆ ಇಲ್ಲ. ಯಾಕಂದ್ರೆ ಅವನು ಬಹಳ ಸುಲಭದಲ್ಲಿ ಬರ್ತಾನೆ. ಯಾಕಂದ್ರೆ ಅವನಿಗೆ ಎಲ್ಲರ ಮೇಲೂ ಕರುಣೆ ಇದೆ, ಪ್ರೀತಿ ಇದೆ, ಎಲ್ಲವೂ ಇದೆ. ಅವನನ್ನು ನಾವು ಲಯಕರ್ತ ಎಂದು ಹೇಳಿದ್ರು ಕೂಡ ಅವನು ನಿಜವಾಗಿಯೂ ಸೃಷ್ಟಿಕರ್ತನೂ ಹೌದು, ಪಾಲನಾಕರ್ತನೂ ಹೌದು. ಮೂಲ ದೈವವೇ ಅವನು. ಹಾಗೆ ನೋಡಿದ್ರೆ ಮೂಲ, ಯಾಕಂದ್ರೆ ಅವನು ಸ್ವಯಂಭೂ. ನಿಮ್ಗೆ ಗೊತ್ತಿರ್ಬೋದು, ಅವನು ಸ್ವಯಂಭೂ, ತಾನೇ ಹುಟ್ಟಿಕೊಂಡವನು. ಅವನಿಗೆ ತಂದೆ ಯಾರು, ತಾಯಿ ಯಾರು ಯಾರಿಗೂ ಗೊತ್ತಿಲ್ಲ. ಅವನ ತಂದೆ ತಾಯಿ ಯಾರು ಇರುವುದು ಗೊತ್ತಿಲ್ಲ. ಹಾಗೆ ಹುಟ್ಟಿಕೊಂಡವನು ತಾನಾಗಿಯೇ ಸೃಷ್ಟಿಯ ಆದಿಯ ಸಂದರ್ಭದಲ್ಲಿ ತಾನಾಗಿಯೇ ಹುಟ್ಟಿ ಮತ್ತೆ ಎಲ್ಲವನ್ನು ಸೃಷ್ಟಿಸನು. ಅವನ ಆಜ್ಞೆಯ ಪ್ರಕಾರವಾಗಿ ಎಲ್ಲವೂ ಕೂಡ ದಕ್ಷ ಪ್ರಜಾಪತಿಗೆ ಅವನೇ ಆಜ್ಞೆ ಮಾಡಿದನಂತೆ, ನೀನು ಈ ರೀತಿಯಲ್ಲಿ ಸೃಷ್ಟಿ ಮಾಡು ಎಂದು. ಹಾಗೆ ಸೃಷ್ಟಿಯಾದದ್ದು ಎಲ್ಲವೂ ಕೂಡ. ಅನಂತರ ಮೊದಲ ಸೃಷ್ಟಿಗಳೆಲ್ಲವೂ ಕೂಡ ಅವನ ಕಾರಣದಿಂದಲೇ ಆಯಿತು ಅಂತ ಹೇಳ್ತಾರೆ. ಹಾಗೆ ಸಾಮಾನ್ಯರ ದೈವವಾಗಿದ್ದುಕೊಂಡು ಸಾಮಾನ್ಯರಿಗೆ ಅಭಯವನ್ನು ಕೊಡುವಂತಹ, ಸಾಮಾನ್ಯರನ್ನು ಯಾವತ್ತೂ ಕೂಡ ಮೇಲಕ್ಕೆ ಎತ್ತುವಂತಹ, ಸಾಮಾನ್ಯರಿಗೆ ನಂಬಿಕೆಯನ್ನು ಹುಟ್ಟಿಸುವಂತಹ ಒಬ್ಬ ಅಭೂತಪೂರ್ವವಾದಂತಹ ವ್ಯಕ್ತಿತ್ವ ಅದು ಯಾರದು ಅಂದ್ರೆ ಶಿವನದ್ದು. ಶಿವನ ಬಗ್ಗೆ ಹೇಳುವಾಗ ಟೈಮ್ ಆದ್ರೆ ದಯವಿಟ್ಟು ನನಗೆ ಹೇಳಬೇಕು. ಎಷ್ಟು ಸಮಯ ಇರ್ಬೋದು? 10 ನಿಮಿಷದ ಪ್ರಕಾರ ಒಂದಿಷ್ಟು. ನಾನು ಹೆಚ್ಚು ಹೇಳಿದ್ರೆ ನಿಮಗೆ ಬೋರ್ ಆಗ್ಬೋದು, ಅದಕ್ಕಾಗಿ ನಾನು ಹೆಚ್ಚು ಮಾತನಾಡುವುದಿಲ್ಲ ಅಂತ ಇಟ್ಕೊಂಡಿದ್ದೇನೆ. ಟೈಮ್ ಲಿಮಿಟ್ ಅನ್ನು ನಾವು ಪಾಲಿಸಲೇಬೇಕಾಗ್ತದೆ. ಹಾಗೆ ಒಂದು 10 ನಿಮಿಷ, ಇನ್ನೊಂದು 10 ನಿಮಿಷ ಮಾತ್ರ ನಾನು ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಮಹಿಳೆಯರೇ ಇರುವ ಕಾರಣದಿಂದ ಶೈವ ಕಲ್ಪನೆಯಲ್ಲಿ ಅಥವಾ ಶಿವನ ಕಲ್ಪನೆಯಲ್ಲಿ ನಾವು ಕಾಣುವುದು ಇಷ್ಟೇ. ಶಿವನಿಗೆ ಯಾವತ್ತೂ ಕೂಡ ಗಂಡು ಹೆಣ್ಣು ಎನ್ನುವ ಭೇದ ಇಲ್ಲ. ಬಹಳ ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕು. ಶಿವನಿಗೆ ಗಂಡು ಹೆಣ್ಣು ಎನ್ನುವ ಭೇದ ಇಲ್ಲ. ಅವನು ಅರ್ಧನಾರೀಶ್ವರ. ಈ ಅರ್ಧನಾರೀಶ್ವರದ ಕಲ್ಪನೆ ಇದೆಯಲ್ಲ, ಅದುವೇ ನಮ್ಮ ಸಮಾಜದಲ್ಲಿ ಹೆಣ್ಣಿಗೂ ಗಂಡಿಗೂ ಇರುವ ಸಮಾನತೆಯನ್ನು ಕುರಿತು ಬೋಧವನ್ನು ಉಂಟು ಮಾಡಲಿಕ್ಕೆ, ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಸೃಷ್ಟಿಯಾದಂತಹ ಕಲ್ಪನೆ. ಅದು ಮತ್ತೆ ಬೇರೆ ರೀತಿಯಿಂದ ಬಂದರೂ ಕೂಡ ನಿಜವಾಗಿ ಹೇಳುವುದಿದ್ರೆ ಆ ಒಂದು ಕಲ್ಪನೆ ಇದೆಯಲ್ಲ, ಅರ್ಧನಾರೀಶ್ವರನ ಕಲ್ಪನೆ, ಪರಮಾತ್ಮ ಶಿವ ಹೇಳಿದಂತಹ ಆ ಕಲ್ಪನೆ, ಶಿವ ತನ್ನನ್ನು ತಾನೇ ಗುರುತಿಸಿಕೊಂಡಂತಹ ಆ ರೀತಿ ಇಡೀ ಸಮಾಜಕ್ಕೆ ಒಂದು ಪಾಠವನ್ನು ಕಲಿಸ, ನೀವು ಹೆಣ್ಣು ಗಂಡು ಭೇದವನ್ನು ಮಾಡಬೇಡಿ ಎಂದು. ಸೃಷ್ಟಿಗೆ ಮೂಲ ಕಾರಣರು ಇಬ್ಬರೇ, ಒಂದು ಗಂಡು ಒಂದು ಹೆಣ್ಣು. ಒಂದಿಲ್ಲದೆ ಇನ್ನೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಒಂದು ಕನಿಷ್ಠವಾಗಲಿಕ್ಕೂ ಇಲ್ಲ, ಒಂದು ಶ್ರೇಷ್ಠವಾಗಲಿಕ್ಕೂ ಇಲ್ಲ.
ಯಾವತ್ತೂ ಕೂಡ ನಾವು ಕನಿಷ್ಠರು ಎಂದು ಹೆಣ್ಣು ಮಕ್ಕಳು ಭಾವಿಸಿಕೊಳ್ಳಲೂ ಬಾರದು, ನಾವು ಶ್ರೇಷ್ಠರು ಎಂದು ಪುರುಷ ಭಾವಿಸಿಕೊಳ್ಳಲೂ ಬಾರದು. ಆದರೆ ಪರಸ್ಪರ ಒಂದು ರೀತಿಯ ಹೊಂದಾಣಿಕೆ ಬಹಳ ಮುಖ್ಯ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಹೊಂದಾಣಿಕೆ. ಬದುಕಿನಲ್ಲಿ ಇರಬೇಕಾದದ್ದು ಹೊಂದಾಣಿಕೆಯ ಹೊರತು ಯಾರು ಮೇಲೂ ಅಲ್ಲ, ಯಾರು ಕೀಳೂ ಅಲ್ಲ. ಇವತ್ತು ನಾನು ನಿಮ್ಗೆ ಹೇಳಬೇಕಾಗಿದೆ, ಈ ಸಂದರ್ಭದಲ್ಲೇ ನಾನು ಹೇಳ್ತೇನೆ, ಇವತ್ತು ನಾನು ಇಲ್ಲಿ ಮಾತನಾಡುತ್ತೇನೆ ಎಂದಾಗಿದ್ರೆ ಅದಕ್ಕೆ ಕಾರಣಕರ್ತರು ನನ್ನ ಗಂಡ. ನಾನು ದಿಷ್ಟವಾಗಿ ಹೇಳ್ತೇನೆ, ಇವತ್ತು ನಾನು ಇಲ್ಲಿ ಮಾತಾಡ್ತೇನೆ ಅದಕ್ಕೆ ಕಾರಣ ನನ್ನ ಗಂಡ. ಯಾಕೆ ಅಂತ ಹೇಳಿದ್ರೆ, ನನ್ನನ್ನು ಈ ಸ್ಥಾನಕ್ಕೆ ತಂದವರೇ ಅವರು. ಅದು ನಾನು ಯಾವತ್ತೂ ನೋಡಿದಿಲ್ಲ. ಪ್ರತಿಯೊಂದು ಕಡೆಯೂ ನಾನು ಅದು ಹೇಳ್ತೇನೆ. ಯಾಕೆಂದ್ರೆ ಕೇವಲ ಕೇರಳದ PUC ಫಸ್ಟ್ ಇಯರ್ ಆದಂತಹ ಹುಡುಗಿಯೊಬ್ಬಳನ್ನು ಮದುವೆ ಮಾಡಿಕೊಂಡು ಹೋದ್ರು. ಹಾಗೆ ಹೋದ ಅವರು ಅಲ್ಲಿ ಮತ್ತೆ ನನ್ನನ್ನು ಕಲಿಸಿ ನೀನು ಕಲಿ ಅಂತ ಹೇಳಿ ನನ್ನ ಕಲಿಸಿ ರಜೆ ಪಡೆದು ಬಂದು ಪರೀಕ್ಷೆಯ ಟೈಮಲ್ಲಿ ರಜೆ ಪಡೆದು ಬಂದು ನನ್ನ ಹತ್ತಿರ ಕೂತುಕೊಳ್ಳಿಸಿ ಅವರು ಕಲಿಸ್ತಾ ಇದ್ರು. ನಾನೇ ಕೆಲವೊಮ್ಮೆ ನನಗೆ ಬೋರಾಗಿ ಬೇಡ ಅಂತ ಹೇಳ್ತಿದ್ರು, ಅವರು ಕೂತುಕೊಳ್ಳಿಸಿ ಕಲಿಸ್ತಾ ಇದ್ರು. ಆಗ ನನಗೆ ಅಷ್ಟು ಉತ್ಸಾಹ ಇರಲಿಲ್ಲ, ಮತ್ತೆ ನನಗೆ ಉತ್ಸಾಹ ಬಂದದ್ದು. ಅನಂತರ ಕೂತುಕೊಳ್ಳಿಸಬೇಕು ಪೆಟ್ಟು ಹೊಡೆದಿದ್ದಾರೆ, ನಿಜವಾಗಿ ಹೌದು, ಪೆಟ್ಟು ಹೊಡೆದಿದ್ದಾರೆ. ಹೊಡೆದು ಅದು ನನ್ನದನ್ನು ಯಾವತ್ತೂ ಕೂಡ ಅದು ನನ್ನ ಮೇಲೆ ನಡೆದಂತಹ ದೌರ್ಜನ್ಯ, ಸ್ತ್ರೀಯ ಮೇಲೆ ನಡೆದ ದೌರ್ಜನ್ಯ ಎಂದು ನಾನು ಯಾವತ್ತೂ ಹೇಳುವುದಿಲ್ಲ. ನನ್ನ ಏಳಿಗೆಗಾಗಿ ಪುರುಷ ಏನಾದರೂ ಮಾಡಿದ್ದರೆ ಅದು ಸ್ತ್ರೀಯ ಏಳಿಗೆಗಾಗಿ ಎನ್ನುವುದನ್ನು ಸ್ತ್ರೀಯಾದವಳು ಅರಿತುಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಹೊಂದಾಣಿಕೆ ಮುಖ್ಯ, ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಅನಂತರ ನನ್ನನ್ನು ಕಲಿಸಿ ಆ ಒಂದು ಹಂತಕ್ಕೆ ಮುಗಿಸಿದ್ರು. ಎಲ್ಲೂ ಅವರು ನೀನು ಸಾಕು ಇನ್ನು ಮನೆಯಲ್ಲಿ ಕುಳಿತುಕೋ ಅಂತ ಹೇಳಿಲ್ಲ, ನೀನು ಕಲಿ ಎಂದೇ ಹೇಳಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲೂ ನಾನು PhD ಮಾಡುವಾಗ ಆಗಿರ್ಬೋದು ಅಥವಾ ನಾನು ಕಲಿಯುವಂತಹ ಬೇರೆ ಎಲ್ಲ ಸಂದರ್ಭಗಳಾಗಿರ್ಬೋದು ನನ್ನ ಜೊತೆಗೆ ಅವ್ರು ಬಂದಿದ್ದಾರೆ. ಎಲ್ಲೂ ಕೂಡ ಅವರ ಹೆಸರು ಕೇಳುವುದಿಲ್ಲ. ನಿಮ್ಗೆ ಮೀನಾಕ್ಷಿ ರಾಮಚಂದ್ರ, ಯಾಕೆ ನಾನು ರಾಮಚಂದ್ರ ಎನ್ನುವುದು ನನ್ನೊಟ್ಟಿಗೆ ಇಟ್ಟಿದ್ದೇನೆ ಗೊತ್ತಾ? ನನಗೆ ಬರೀ ಮೀನಾಕ್ಷಿ ಅಂತ ಇಟ್ಕೊಳ್ಬೋದಿತ್ತು, ಡಾಕ್ಟರ್ ಮೀನಾಕ್ಷಿ ಅಂತ ಇಟ್ಕೊಳ್ಬೋದಿತ್ತು. ನಾನು ಇಟ್ಟುಕೊಂಡದ್ದು ಯಾಕೆ ಅಂತ ಹೇಳಿದ್ರೆ, ನನ್ನ ಗಂಡನ ಹೆಸರು ನನ್ನೊಟ್ಟಿಗೆ ಬರಬೇಕು, ಅವರ ಹೆಸರು ಎಲ್ಲರಿಗೂ ಕೇಳುವಂತಹ. ಈಗ ಮೀನಾಕ್ಷಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಮೀನಾಕ್ಷಿ ರಾಮಚಂದ್ರ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿಲ್ಲ. ಅದು ನನಗೆ ತೃಪ್ತಿ ಕೊಡ್ತಿದೆ, ಆನಂದ ಕೊಡ್ತಿದೆ. ಅದಕ್ಕೆ ಹೇಳ್ತಾ ಇದ್ದೇನೆ ಮಹಿಳೆಯರೇ, ನಮ್ಮ ಬದುಕಿಗೆ ಅರ್ಥ ಕೊಡ್ಬೇಕಿದ್ರೆ ಅದು ಪುರುಷ ಅರ್ಥ ಕೊಡ್ತಾರೆ. ಇವತ್ತು ನಾವು ಬದುಕಿನಲ್ಲಿ ಏನು ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ, ಗಂಡು ಹೆಣ್ಣು ತಾನು ಮೇಲು ಎಂದು ಹೇಳಿಕೊಳ್ತಾ ದಿನದಿಂದ ದಿನಕ್ಕೆ ಡಿವೋರ್ಸ್ಗಳು ಜಾಸ್ತಿ ಆಗುತ್ತಾ ಹೋಗುವುದು ನಾವು ಕಾಣ್ತೇವೆ. ಇದು ಆಗಬಾರ್ದು. ಅರ್ಧನಾರೀಶ್ವರದ ಕಲ್ಪನೆಯಲ್ಲಿ ಪರಮಾತ್ಮ ಹೇಳಿದ್ದು ಕೂಡ ಇದನ್ನೇ, ನೀವಿಬ್ರು ಸಮಾನ, ಸತಿಪತಿಗಳಂದಾಗ ಭಕ್ತಿ ಹಿತ ಒಪ್ಪುದು ಶಿವನ್ಗೆ ಎಂದು ಹೇಳಿದ್ದಾನೆ ದಾಸಿಮಯ್ಯ. ಅದಕ್ಕೆ ಶರಣ ಸತಿ ಲಿಂಗ ಪತಿ ಭಾವದಿಂದ ಪರಮಾತ್ಮನನ್ನು ಕಾಣಬೇಕು ಎಂದು ಹೇಳಿದ್ದಾರೆ ವೀರಶೈವರು. ಶರಣ ಸತಿ ಲಿಂಗ ಪತಿ, ಅಲ್ಲಿ ಹೆಣ್ಣು ಗಂಡು ಅಲ್ಲ ಮುಖ್ಯ. ಪರಮಾತ್ಮನಿಗೆ ಯಾವ ರೀತಿಯಲ್ಲಿ, ಪರಮಾತ್ಮನ ಮೇಲೆ, ಶಿವನ ಮೇಲೆ ಹೇಗೆ ಭಕ್ತಿಯನ್ನು ಇರಿಸಿಕೊಳ್ಬೇಕು, ಯಾವ ರೀತಿಯಲ್ಲಿ ಭಕ್ತಿಯನ್ನು ಇರಿಸಿಕೊಳ್ಬೇಕು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಅಲ್ಲಿ ಸ್ತ್ರೀಯಾದವಳೊಬ್ಬಳು ತನ್ನ ಪತಿಗೆ ಮುಚ್ಚು ಮರೆಯಿಲ್ಲದೆ ಯಾವ ರೀತಿಯಲ್ಲಿ ತನ್ನನ್ನು ಸಮರ್ಪಿಸಿಕೊಳ್ಳುತ್ತಾಳೋ ಅಂತಹದೇ ಭಕ್ತಿ ಭಕ್ತನಿಂದ ಪರಮಾತ್ಮನಿಗೆ ಸಲ್ಲಬೇಕು ಎಂದು ಹೇಳಿದ್ದಾರೆ. ಅದಕ್ಕನ್ನ ಅಲ್ಲಿ ಪುರುಷ ಮತ್ತು ಸ್ತ್ರೀ ಎಲ್ಲ ಮುಖ್ಯ. ಶರಣ ಸತಿಭಾವ ಮತ್ತು ಲಿಂಗ ಪತಿ ಭಾವ, ಇದು ಬಹಳ ಮುಖ್ಯ. ವೀರಶೈವ ತತ್ವ ಸಿದ್ಧಾಂತ ಹೇಳುವುದೇ ಇದನ್ನು. ಅದಕ್ಕನ್ನ ನಾವು ಯಾರು ಯಾವ ರೀತಿಯಿಂದಲೂ ಕಡಿಮೆ ಅಲ್ಲ. ಯಾವ ಸ್ತ್ರೀಯು ನಮ್ಮೊಳಗೆ, ನಾನು ಹೇಳಿದೆಲ್ಲ, ನಮ್ಮೊಳಗೆ ಪ್ರತಿಯೊಬ್ಬರ ಒಳಗೂ ಶಕ್ತಿ ಇದೆ. ಶಕ್ತಿ, ಪರಮಾತ್ಮನ ಶಕ್ತಿ ನಮ್ಮೊಳಗೆ ಇದೆ. ಸಮಯ ಸಂದರ್ಭ ಬಂದಾಗ ನಾವು ಖಂಡಿತವಾಗಿಯೂ ಅದನ್ನು ಮೀರಿ ನಿಲ್ಲಕ್ಕೆ ನಮಗೆ ಸಾಧ್ಯ ಆಗ್ತದೆ. ಜಗತ್ತಿನ ಪ್ರತಿಯೊಂದನ್ನು ಮೀರಿ ನಿಲ್ಲುವ ಶಕ್ತಿ ನಮಗಿದೆ. ನಮ್ಮ ಬೇಂದ್ರೆಯವರು ಹೇಳಿದಂತಹ ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹೇಳಿದ್ದಾರೆ. ಸರಿ, ಇಲ್ಲಿದ್ದಾರೆ, ಅವರಿಗೆಲ್ಲ ಗೊತ್ತು. ಇಳಿದು ಬಾ ತಾಯಿ ಇಳಿದು ಬಾ, ಎಲ್ಲಿಂದ ಇಳಿದು ಬಾ? ಎಲ್ಲಿಂದಲೂ ಅಲ್ಲ, ನಮ್ಮೊಳಗಿನಿಂದ ಶಕ್ತಿ ಇಳಿದು ಬರಬೇಕು ಎನ್ನುವುದೇ ಅದರ ಅರ್ಥ. ನಮ್ಮೊಳಗೆ ಪರಮಾತ್ಮ ಅಗಾಧವಾದ ಶಕ್ತಿಯನ್ನು ತುಂಬಿದ್ದಾನೆ. ನಾವು ಯೋಚನೆ ಮಾಡೋದು ನಮ್ಮಲ್ಲಿ ಶಕ್ತಿ ಇಲ್ಲ, ಏನು ಹೇಳಿ, ಎನ್ನಡ್ದಾ ಪೂಜೆ ಸಾಮಾನ್ಯ ಎಲ್ಲರೂ ಹೇಳೋದೇ, ಹೆಂಗಸರಲ್ಲೇ ಹೇಳೋದು ಹಾಗೆ, ನಡ್ದ ಬಲ್ಲಿಯಪ್ಪ, ನಡ್ದಾ ಒಂದು ಸಾಧ್ಯವೇ ಇಲ್ಲ, ಇಲ್ಲವೇ ಇಲ್ಲ. ಆಗದೇ ಇರುವಂತಹದ್ದು ಯಾವುದೂ ಇಲ್ಲ. ಸಾಧಿಸಿದರೆ ಸಬಳ ನುಂಗಬಹುದು ಅಂತ ಹೇಳಿದ್ದು ಕೂಡ ಸುಳ್ಳು ಅಲ್ಲ. ನಿಮಗೆ ಸಮಯ ಸಂದರ್ಭ ಬಂದಾಗ ನಿಮ್ಮ ಶಕ್ತಿ ಏನು ಎನ್ನುವುದು ನಿಮಗೆ ಅರಿವಾಗುತ್ತದೆ. ಪ್ರಯತ್ನ ಮಾಡಿ, ಸಾಧನೆ ಮಾಡಿ, ಅಷ್ಟೇ.
ನಮ್ಮೊಳಗಿನ ಪರಮಾತ್ಮನ ಇರವಿನ ಅರಿವನ್ನು ನಾವು ಪಡೆದುಕೊಳ್ಳಬೇಕಿದ್ರೆ ನಮಗೆ ಕಷ್ಟ ಬರಬೇಕು, ನೋವು ಬರಬೇಕು, ಸಂಕಟ ಬರಬೇಕು. ಸುಖ ಇದ್ರೆ ಖಂಡಿತವಾಗಿಯೂ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಸುಖ ಸಾಧನೆಯ ದಾರಿಗೆ ದೊಡ್ಡ ಅಡ್ಡ. ಅದಕ್ಕೆ ಪರಮಾತ್ಮ ಆಗಾಗ ಕಷ್ಟ ಕೊಡ್ತಾ ಇರೋದು. ನಮ್ಗೆ ಯಾಕೆ ಕಷ್ಟ ಕೊಡ್ತಾನೆ ಅವನು? ಆಗಾಗ ಕಷ್ಟ ಕೊಡ್ತಾನಲ್ಲ, ಕಷ್ಟ ಕೊಟ್ಟಾಗ ನಾವು ಅವನನ್ನು ದೂರುತ್ತೇವೆ. ದೇವರೇ ಇಂಚಿನ ಕಿಂಚಿತನ ಕಷ್ಟ ಕೊಡುವ ಈ ಅಂತ ಇಲ್ಲ, ದಾಯ ಕಷ್ಟ ಕೊರಬೇಕು. ಯಾಕೆ ಕಷ್ಟ ಕೊಡ್ತಾನೆ? ನಿಮ್ಮೊಳಗಿನ ಶಕ್ತಿಯ ಅರಿವನ್ನು ಅವನು, ನಿಮ್ಮೊಳಗೆ ಶಕ್ತಿ ಇದೆ, ನಾನು ಕೊಟ್ಟಿದ್ದೇನೆ, ಅದನ್ನು ಬಳಸುತ್ತೇನೆ. ಅದಕ್ಕೆ ಬೇಕಾಗಿ ಅವನು ಕಷ್ಟ ಕೊಡ್ತಾನೆ ವಿನಃ ತನ್ನ ಇರವಿನ ಅರಿವನ್ನು ನೀವು ಪಡೆದುಕೊಳ್ಳಿ. ನನ್ನ ಇರವಿನ ಅರಿವನ್ನು ನೀವು ಪಡೆದುಕೊಳ್ಳಿ. ನಾನಿದ್ದೇನೆ ನಿಮ್ಮೊಳಗೆ, ನಾನಿದ್ದೇನೆ, ಐ ಆಮ್ ದ್ಯಾಟ್, ನಾನಿದ್ದೇನೆ ನಿಮ್ಮೊಳಗೆ, ಅದನ್ನು ಅರಿತುಕೊಂಡಿದ್ದೀನಿ. ಆ ಶಕ್ತಿಯ ಹಿನ್ನೆಲೆಯಿಂದ ನೀವು ಮೇಲೆ ಬನ್ನಿ. ಆದ ಕಾರಣ ನಮ್ಮೊಳಗೆ ಎಲ್ಲ ಪರಮಾತ್ಮನ ಶಕ್ತಿ ಇದೆ. ಆ ಶಿವ ಮಂಗಳಕರನಾದಂತಹ ಆ ಪರಮಾತ್ಮ ನಮ್ಮೊಳಗೆ ಪ್ರತಿಯೊಬ್ಬರ ಒಳಗೂ, ಪುರುಷ ಸ್ತ್ರೀ ಎಂದಲ್ಲದೆ ಪ್ರತಿಯೊಬ್ಬರ ಒಳಗೂ ಇದ್ದಾನೆ. ಪ್ರತಿಯೊಂದು ಜೀವಿಯ ಒಳಗೂ ಆತ ಇದ್ದಾನೆ. ಒಂದು ಹುಳ ಒಂದು ಹಾರುತ್ತದೆ ಅಥವಾ ಅದು ಹೊಡಚಿಕೊಂಡು ಮುಂದೆ ಹೋಗುತ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಶಿವ ಅಲ್ವಾ, ಸೃಷ್ಟಿಕರ್ತನಲ್ವಾ? ಒಂದು ಇರುವೆ ಇಷ್ಟು ದೊಡ್ಡ ಒಂದು ವಸ್ತುವನ್ನು ಎತ್ತಿಕೊಂಡು ಹೋಗುತ್ತದೆ ಅಂತ ಹೇಳಿದ್ರೆ ಶಿವನಲ್ಲ ಕಾರಣ? ಸಾಧ್ಯ ಉಂಟಾ? ಒಂದಿಷ್ಟು ದೊಡ್ಡ ಸಕ್ಕರೆ ತುಂಡನ್ನು ಇಷ್ಟು ಸಣ್ಣ ಇರುವೆ ಹೊತ್ತುಕೊಂಡು ಹೋಗ್ತದೆ. ಅದಕ್ಕಿರುವುದು ಅದೇ ಪರಮಾತ್ಮ ಕೊಟ್ಟ ಶಕ್ತಿ. ಹಾಗಿರುವಾಗ ಕೈ ಕಾಲು ಎಲ್ಲವೂ ಇದ್ದಂತಹ ನಾವು ಒಳ್ಳೆಯ ಬುದ್ಧಿ ದೇವರು ಕೊಟ್ಟಿದ್ದಾರೆ, ಎಲ್ಲ ಕೈ ಕಾಲು ಎಲ್ಲ ಸರಿ ಕೊಟ್ಟಿದ್ದಾರೆ, ಎಲ್ಲವೂ ಇದೆ ನಮ್ಮಲ್ಲಿ. ಹಾಗಿರುವಾಗ ಎನ್ನಡದ ಪೂಜೆ ಅಂತ ಹೇಳೋದಕ್ಕೆ ಅರ್ಥ ಉಂಟಾ? ಆಕೆ ಮಲ್ಪೇರು ಎಂತ ಪೂಜೆ ಅವರು ಮಾಡ್ತಾರೆ, ನನಗೆ ಆಗುದಿಲ್ಲ. ಅವರಿಗೆ ಎಂತ ಬೇಕಾದ್ರೆ ಅವ್ರು ಮಾಡ್ತಾರಪ್ಪ, ಅವ್ರು ಮಾಡ್ತಾರೆ, ನನಗೆ ಆಗುದಿಲ್ಲ. ಇದಕ್ಕೆ ಅರ್ಥ ಇದೆಯಾ? ಇಲ್ಲ. ನೀವೆಲ್ಲರೂ ಪರಮಾತ್ಮನ ಶಕ್ತಿಯ ಸಂಕೇತಗಳು. ಆ ಶಿವ ನಿಮ್ಮೊಳಗೆ ಇದ್ದಾನೆ. ಶಿವರಾತ್ರಿಯ ಈ ಸಂದರ್ಭದಲ್ಲಿ ಆ ಶಕ್ತಿಯ ಅರಿವನ್ನು ನಾವೆಲ್ಲರೂ ಪಡೆದುಕೊಳ್ಬೇಕು. ಓಂ ನಮಃ ಶಿವಾಯ ಎನ್ನುವ ಮಾತಿನ ಒಳಗೆ ಆ ಒಂದು ಪಂಚಾಕ್ಷರಿ ಮಂತ್ರ ಇದೆಯಲ್ಲ, ಆ ಮಂತ್ರದ ಶಕ್ತಿಯಿಂದ ನಮಗೆ ಖಂಡಿತವಾಗಿಯೂ ನಮ್ಮೊಳಗಿನ ಶಕ್ತಿಯನ್ನು ಪುನರ್ಚೇತನಗೊಳಿಸಲಿಕ್ಕೆ ನಮಗೆ ಸಾಧ್ಯ ಇದೆ. ಒಂದಿಷ್ಟು ಹೊತ್ತು ನಾವು ಅವನಿಗಾಗಿ ಮೀಸಲಿಡಬೇಕು. ಅವನನ್ನು ಪೂರ್ಣ ಮನಸ್ಸಿನಿಂದ ನಾವು ಕರಿಬೇಕು, ಪೂರ್ಣ ಮನಸ್ಸಿನಿಂದ. ಮತ್ತೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದು ಕೂಡ ತಪ್ಪಿನ ವಿಷಯ ಅಲ್ಲ. ಯಾಕೆಂದ್ರೆ ಯಾವುದೇ ಕೆಲಸವನ್ನು ಪರಮಾತ್ಮನ ಕೆಲಸ ಅದರ ಮನಸ್ಸನ್ನು ಕಾನ್ಸಂಟ್ರೇಟ್ ಇಟ್ಟುಕೊಂಡು ಮಾಡಿ, ಮನಸ್ಸಿನ ಕಾನ್ಸಂಟ್ರೇಷನ್ ಅಥವಾ ಕೇಂದ್ರೀಕರಣ, ಅದರಿಂದಲೇ ಸಾಧನೆ ಸಾಧ್ಯ. ಮನಸ್ಸನ್ನು ಯಾವುದೇ ಕೆಲಸವನ್ನು ನೀವು ಕೇಂದ್ರೀಕರಿಸಿ ಇಟ್ಟುಕೊಂಡಾಗ ಮಾಡಿದ್ರೆ ಮಾತ್ರ ಅದು ಖಂಡಿತವಾಗಿ ಸಫಲತೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಯಾವುದೇ ಕೆಲಸ ಮಾಡಿ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಫಲ ಸಿಗೋದಿಲ್ಲ. ಮನಸ್ಸನ್ನು ಪೂರ್ತಿಯಾಗಿ ಇದರಲ್ಲಿ ಲೀನಗೊಳಿಸಿದ್ರೆ ಮಾತ್ರ ಸಾಧ್ಯ. ಅದಕ್ಕೆ ನನ್ನನ್ನೇ ನಾನು ಸಾಕ್ಷಿಯಾಗಿಸ್ತೇನೆ. ಕೇವಲ ನಾನು SSLC ಯಲ್ಲಿ ನಾನು ಕೇವಲ ಒಂದು ಸೆಕೆಂಡ್ ಕ್ಲಾಸ್ ವಿದ್ಯಾರ್ಥಿ, ಸೆಕೆಂಡ್ ಕ್ಲಾಸ್ ಆಗಿನ ಕಾಲದಲ್ಲಿ ಬರೀ ಸೆಕೆಂಡ್ ಕ್ಲಾಸ್. ಆದರೆ ಮತ್ತೆ 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 ಮನಸ್ಸನ್ನು ಪೂರ್ತಿಯಾಗಿ ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆದಾಗ BA ಯಲ್ಲಿ ನನಗೆ 11ನೇ ರ್ಯಾಂಕ್, ಅದೇ ರೀತಿಯಲ್ಲಿ MA ಯಲ್ಲಿ ನಾನು ಪ್ರಥಮ ರ್ಯಾಂಕ್ ಪಡೆದುಕೊಂಡೆ. ಏನೂ ಅಲ್ಲ, ಕಾರಣ ನನ್ನೊಳಗಿನ ಶಕ್ತಿಯ ಅರಿವನ್ನು ನಾನು ಪಡೆದುಕೊಂಡಾಗ ಅದು ಸಾಧ್ಯ ಇದೆ. ಕಾನ್ಸಂಟ್ರೇಷನ್, ಯು ಕಾನ್ಸಂಟ್ರೇಟ್ ಯುವರ್ ಸೆಲ್ಫ್. ಯಾವ ವಿಷಯದಲ್ಲಿ ಆಗಲಿ ನೀವು ಪೂರ್ತಿ, ಯಾವ ಕೆಲಸ ಯಾವುದು ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ನಾವು ಮಾಡುವಂತಹ ಕೆಲಸ ಎಲ್ಲವೂ ಶ್ರೇಷ್ಠವಾದದ್ದು. ಆಗ ಮಾತ್ರ ನಮಗೆ ಸಫಲತೆ ಸಿಗ್ಲಿಕ್ಕೆ ಸಾಧ್ಯ. ಬದುಕಿನಲ್ಲಿ ನಾವು ಏನು ಸಾಧಿಸಬೇಕಿದ್ರು ಅದಕ್ಕೆ ಬೇಕಾದದ್ದು ಮನಸ್ಸಿನ ಕೇಂದ್ರೀಕರಣ ಮಾತ್ರ. ಅದು ಪರಮಾತ್ಮನ ಕೆಲಸ, ದೇವರ ಕೆಲಸ ಅಂತ ಮಾಡ್ಕೊಳ್ಬೇಕು. ಮಾಡುವ ಕೆಲಸ ದೇವರ ಕೆಲಸ. ನಾವು ದೇವರ ಕೆಲಸ ಮಾಡ್ತೇವೆ, ದೇವರು ನಮಗೆ ಶಕ್ತಿ ಕೊಡ್ತಾರೆ, ನಾನು ಕೆಲಸ ಮಾಡ್ತಾ ಇದ್ದೇನೆ ಅಷ್ಟನ್ನು ಭಾವಿಸಿಕೊಂಡ್ರೆ ಸಾಕು. ನಿಮ್ಮೊಳಗೆ ಶಕ್ತಿ ಇದೆ, ಆ ಶಕ್ತಿಯನ್ನು ಬಳಸಿಕೊಳ್ಳಿ. ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿ ಪೂರ್ತಿಯಾಗಿ ನಮ್ಮನ್ನು ನಾವೇ ಆ ಪರಮಾತ್ಮನಿಗೆ ಸಮರ್ಪಿಸಿಕೊಂಡು ಆತನ ಇರವಿನ ಅರಿವನ್ನು ನಮ್ಮೊಳಗೆ ನಾವು ಪೂರ್ತಿಯಾಗಿ ಭಾವಿಸಿಕೊಂಡು ಇನ್ನು ಮುಂದೆ ನಮ್ಮ ಬದುಕು ಸುಗಮವಾಗಲಿ, ನನ್ನ ಶಕ್ತಿ ಸಮಾಜಕ್ಕೆ ಮತ್ತು ಒಳ್ಳೆಯದಕ್ಕೆ ಪೂರ್ತಿಯಾಗಿ ಬಳಕೆಯಾಗುವ ಹಾಗೆ ನಾನು ಇರ್ತೇನೆ. ನನ್ನ ಸಂಸಾರ, ನನ್ನ ಸಮಾಜ, ನನ್ನ ಬದುಕು, ನನ್ನ ದೇಶ, ಇದಕ್ಕಾಗಿ ನಾನು ನನ್ನೆಲ್ಲ ಶಕ್ತಿಯನ್ನು ವಿನಿಯೋಗಿಸುತ್ತೇನೆ. ನನ್ನ ಮಕ್ಕಳು ಎಲ್ಲರೂ ಕೂಡ ಮುಂದೆ ಅಭಿವೃದ್ಧಿ ಹೊಂದಬೇಕು, ಒಳ್ಳೆಯದಾಗಬೇಕು, ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಎನ್ನುವುದನ್ನೆಲ್ಲ ಭಾವಿಸಿಕೊಂಡು ಈ ಶುಭ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಎಂದು ದಯವಿಟ್ಟು ಕಣ್ಣು ಮುಚ್ಚಿ ಧ್ಯಾನಿಸಿಕೊಂಡು
ಒಂದು ಬಾರಿ ಎಲ್ಲರೂ ಕೂಡ ಕಣ್ಣು ಮುಚ್ಚಿ ಓಂ ನಮಃ ಶಿವಾಯ ಅಂತ ಹೇಳಿ 5 ಬಾರಿ ದಯವಿಟ್ಟು ನೀವು ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ದಯವಿಟ್ಟು ನೀವು ಪುನರುಚ್ಚರಿಸಿಕೊಳ್ಳಿ. ರೀತಿಯಲ್ಲಿ ಕಣ್ಣು ಮುಚ್ಚಿ ಧ್ಯಾನಿಸಿದಾಗ ಏನೋ ಒಂಥರದ ಅನುಭವ ನಮಗೆ ಆಗೇ ಆಗ್ತದೆ. ಅದುವೇ ನಮ್ಮೊಳಗಿನ ಶಕ್ತಿ ಎನ್ನುವುದನ್ನು ತಿಳ್ಕೊಳ್ಳಿ. ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳ್ಕೊಳ್ತಾ, ಎಲ್ಲರ ಬದುಕು ಸುಂದರವಾಗಿ ಬೆಳಗಲಿ ಎಂದು ಪ್ರಾರ್ಥಿಸಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಶಾರದಾ ಮಹಿಳಾ ಮಂಡಳಿಯ ಸರ್ವ ಪದಾಧಿಕಾರಿಗಳಿಗೂ, ನನ್ನ ಮಾತುಗಳನ್ನು ಇದುವರೆಗೆ ಕೇಳಿದಂತಹ ನನ್ನ ಪ್ರೀತಿಯ ಸಭಿಕರೆಲ್ಲರಿಗೂ, ಅದೇ ರೀತಿ ಹಿರಿಯರೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಈಗ ಉತ್ಸವ ಸಮಿತಿಯ ಅಧ್ಯಕ್ಷರಿಂದ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು. ಈ ಶಿವರಾತ್ರಿ ಶುಭ ಸಂದರ್ಭದಲ್ಲಿ ನಾವು ಆರಾಧಿಸುವಂಥ ಶಾರದಾ ಮಾತೆಗೆ ವಂದಿಸ್ತಾ, ಹಾಗೆ ಇವತ್ತಿನ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ, ನಮ್ಮ ಮುಖ್ಯ ಅತಿಥಿಗಳು ಶಿವನ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಅವನು ಸ್ವಯಂಭೂ ಅಂತೇಳಿ ಇವತ್ತು ಒಂದು ಈಗ ಕರ್ನಾಟಕ ಹೊಸದಿ ಗ್ರಂಥದಲ್ಲಿ ಒಂದು ಆರ್ಟಿಕಲ್ ಇದೆ, ನಾವೆಲ್ಲರೂ ಪೇಪರ್ ಸಿಕ್ಕಿದ್ರು ಓದಿ. ಅವರು ಸ್ವಯಂಭೂವನ್ನು ವಿಸ್ತಾರ ಮಾಡಲಿಲ್ಲ, ಆದರೆ ಆ ಸ್ವಯಂಭೂ ಏನು ಅಂತೇಳಿ ಅದರಲ್ಲಿ ಆರ್ಟಿಕಲ್ ಇದೆ, ನಾನು ಓದಿದ್ದೆ. ಹಾಗೆ ಅವರೊಂದು ಯಾವ ಧರ್ಮ ಅಂತೇಳಿ ಗೊತ್ತಿಲ್ಲ ಅಂಥೇಳಿ ಅದಕ್ಕೆ ಅವರೊಂದು ಒಪ್ತೀರಾ ಇಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ಸ್ ಹಾಕಿದ್ದಾರೆ. ಧರ್ಮ ಯಾರಿಗೂ ಯಾವುದು ಜನ್ಮದಲ್ಲಿ ಗೊತ್ತಾಗೋದಿಲ್ಲ. ಭೂಮಿಯಲ್ಲಿ ಬಂದಂಥ ಮಗುವಿಗೆ ಅವನು ಯಾವ ಧರ್ಮದವ ಗೊತ್ತಿಲ್ಲ, ಅವನ ತಂದೆ ತಾಯಿ ಯಾರು ಸಹ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಉದಾಹರಣೆ ನಮ್ಮ ರಕ್ತ, ಅವರಿಗೆ ನಮ್ಮ ರಕ್ತ ಒಂದು ಇದು ಮಾಡಬೇಕು, ಟೆಸ್ಟಿಗೆ ಕಳಿಸಿದರೆ ಇದು ಯಾವ ಧರ್ಮದವ್ರದ್ದು ಯಾವ ಜಾತಿಯವ್ರದ್ದು ರಕ್ತ ಅಂತೇಳಿ ಗೊತ್ತಾಗೋದಿಲ್ಲ. ಎ ಬಿ ಅಥವಾ ಓ ನೆಗೆಟಿವ್ ಪಾಸಿಟಿವ್ ಹಾಗೆ ಮಾತ್ರ ಇರ್ತದೆ ವಿನಃ ಯಾವ ಧರ್ಮದವ್ರದ್ದು ಯಾವ ಜಾತಿದವ್ರದ್ದು ಅಂತ ಗೊತ್ತಿಲ್ಲ. ಅರ್ಜೆಂಟಿಗೆ ಬೇಕಾದರೆ ಯಾವ ಧರ್ಮದವರು ಯಾವ ಧರ್ಮದ ರಕ್ತವನ್ನು ಸ್ವತಃಕೊಳ್ತಾರೆ. ಆದರೆ ಧರ್ಮ ಅದು ದೇವರ ನಮ್ಮ ಪರಿಕಲ್ಪನೆ, ನಾವು ಮುಂದಕ್ಕೆ ಮಕ್ಕಳನ್ನು ಬೆಳೆಸುವಂಥ ಒಂದು ವಿಧಾನ. ಇಲ್ಲಾಂದರೆ ತಾಯಿ ಹೇಳಬೇಕು ಇವರು ನಿನ್ನ ತಂದೆ ಇವರು ಚಿಕ್ಕಪ್ಪ ಅಂತೇಳಿ. ಹಾಗೆ ನಾವು ಬೆಳೆಸ್ಕೊಂಡು ಅಂತ ಬಂದಂಥ ಒಂದು ಪರಿಕಲ್ಪನೆ ಅದು. ಅದರಿಂದ ಧರ್ಮ ಇದು ದೇವರಲ್ಲಿ ಆ ಸ್ವಯಂಭೂವಲ್ಲಿ ಯಾರಲ್ಲಿ ಇಲ್ಲ. ಅವ್ರು ಹೇಳಿದಾಗೆ ಶಿವನಿಗೆ ತಂದೆ ಯಾರು ತಾಯಿ ಯಾರು ಯಾರಿಗೂ ಇವತ್ತು ಯಾವ ಪುರಾಣದಲ್ಲಿಯೂ ಸಹ ಇಲ್ಲ, ಯಾವ ಇದರಲ್ಲೂ ಸಹ ಇಲ್ಲ. ಅದರಿಂದ ಅವ್ರು ಹೇಳಿದಂಥ ಮಾತನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಓಂ ನಮಃ ಶಿವಾಯ ನೀವು ದಿವಸಕ್ಕೊಂದು 10 ಬಾರಿ ಆದರೂ ಜಪ ಮಾಡಿ, ಒಂದು ಮನಸ್ಸಿಗೆ ಆನಂದ ಸಿಗ್ತದೆ ಅಂತ. ತುಂಬ ಜಪಗಳಿದ್ದಾವೆ ನಮ್ಮಲ್ಲಿ ಸಹ. ಗಾಯತ್ರಿ ಮಂತ್ರ ಉಂಟು, ಇದು ಬಹಳ ಶ್ರೇಷ್ಠವಾದ ಒಂದು ಮಂತ್ರ. ಆ ಮಂತ್ರವನ್ನು ಜಪಿಸಿದರೆ ಏನನ್ನು ಸಾಧಿಸ್ಬೋದು ಅಂತೇಳಿ ಕೆಲವೆಲ್ಲ ಅವರವರ ಅನುಷ್ಠಾನ ಮಾಡಿದ್ದಾರೆ. ಕೆಲವರು ಶಿವನನ್ನು ಅನ್ಯಾಯಿಗಳು ಇರ್ತಾರೆ, ಕೆಲವರು ವಿಷ್ಣುವಿನ ಅನ್ಯಾಯ ಇರ್ತಾರೆ, ಕೆಲವರು ಅಯ್ಯಪ್ಪನ ಅನ್ಯಾಯ. ದೇವರುಗಳು ಹಲವರಿದ್ದಾರೆ ನಮ್ಮಲ್ಲಿ, 11 ಶತಕೋಟಿಯ ಎಷ್ಟೋ ದೇವರುಗಳಿದ್ದಾರೆ. ನಾವು ಹೆಸರು ಹೇಳ್ತಾ ಹೋದರೆ ಈ ಜನ್ಮ ನಮ್ಮದು ಸಾಲಿಕ್ಕಿಲ್ಲ, ಅಷ್ಟು ಹೆಸರುಗಳು ಉಂಟು. ಅದರಿಂದ ಯಾರೇ ಆಗಲಿ ಒಳ್ಳೆ ಧರ್ಮವನ್ನು ಅವರವರ ಧರ್ಮವನ್ನು ಪಾಲಿಸಿ ಇಡೀ ಸಮಾಜಕ್ಕೆ ಒಳ್ಳೆಯದಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸಿ ಬಂದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಎಲ್ಲ ವಿಚಾರವನ್ನು ನಮ್ಮ ಮುಖ್ಯ ಅತಿಥಿಗಳು ಇವತ್ತು ಬಹಳ ಸ್ಪಷ್ಟವಾಗಿ ಬಹಳ ಸರಳವಾಗಿ ಸುಂದರವಾಗಿ ಅವರಿಗೆ ನಾನು ವೈಯಕ್ತಿಕವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಜೀವನಕ್ಕೆ ಮನವೇಯೋ ಮನುಷ್ಯನ ಕಾನೂನು ಬಂದ ಮೋಕ್ಷ ಅಂತ ಹೇಳ್ತಾರೆ ನಮ್ಮ ಧರ್ಮದಲ್ಲಿ. ಎಲ್ಲವೂ ಅವರು ಹೇಳಿದ್ರೆ, ಈಗ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ನಮ್ಮ ಇಡೀ ಸಮಾಜ ನಮ್ಮ ಕುಟುಂಬ ಎಲ್ಲವೂ ಸರಿಯಾಗಿರ್ತದೆ. ಮನಸ್ಸಿನಲ್ಲಿ ಸ್ವಲ್ಪ
ಆ ದ್ವೇಷದ ಭಾವನೆ ಬಂದ್ರೆ ಆ ದ್ವೇಷವನ್ನು ಯಾರಿಗೂ ಸರಿ ಮಾಡಲಿಕ್ಕೆ ಅದು ಆ ಸತ್ಚಿಂತನೆಯಿಂದಲೇ ಮಾತ್ರ ಆಗ್ಬೇಕದ ಅಂತ ಭಗವಂತನ ಸತ್ಚಿಂತನೆಯನ್ನು ಮಾಡುವ ದಿವಸ ಇವತ್ತು ಮಹಾಶಿವರಾತ್ರಿ. ನಮ್ಗೆಲ್ಲರೂ ಆ ದೇವಿ ಮತ್ತು ಪರಮಾತ್ಮ ಎರಡೂ ಸೇರಿ ನಮ್ಗೆ ಆ ಅರ್ಧನಾರೀಶ್ವರ ಏನೇನು ಉಮಾಮಹೇಶ್ವರ ಅಂತ ಹೇಳ್ತಾರೆ ಅವರೆಲ್ಲ ನಮ್ಗೆ ಅನುಗ್ರಹಿಸಲಿ. ನಾನು ಇನ್ನೊಂದು ನೋಡಿದ್ದೇನೆಂದ್ರೆ ಅವ್ರು ಹೇಳಿದಾಗ ನಿಮ್ಮನ್ನೆಲ್ಲ ನೋಡಿ ಅವ್ರಿಗೆ ಬಹಳ ಸಂತೋಷ ಆಯ್ತು. ನನಗೆ ಸಹ ನಾನು ಬರುವಾಗ ಇಲ್ಲಿ ಎಲ್ಲರೂ ಆ ಒಂದು ಇದರಲ್ಲಿ ಗ್ರೂಪ್ ಫೋಟೋ ತೆಗೆದ್ರು. ನಾನು ಲಾಸ್ಟ್ ಟೈಮ್ ಒಂದು ಪೇಪರ್ನಲ್ಲಿ ನೋಡಿದೆ, ಎಲ್ಲ ಸ್ಪರ್ಧೆ ಮಾಡಿದ್ರು ಯಾವ ಉದಯವಾಣಿಯಲ್ಲಿ ಎಲ್ಲ ಗ್ರೂಪ್ ಫೋಟೋದಲ್ಲಿ. ಹಾಗೆ ನನಗೆ ಮಾತಾಡಿದ್ರು. ಅಂದ್ರೆ ನಮ್ಮ ಈ ಶಾಲಾ ಅವರಿಗೆ ಹೇಳಿದ್ರು 10-15 ವರ್ಷದಿಂದ ಈ ಉತ್ಸವನ ತಾಯಿಯ ಪ್ರೇರಣೆಯಿಂದ ಮಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಇರ್ಬೋದು, ಧರ್ಮ ಇದು, ಆಚಾರ ಇದು, ವಿಚಾರ ಇದು, ಅದು ಉಡುಗೆ ತೊಡುಗೆ ಯಾವುದೇ ಇದ್ರೂ ಕೂಡ ಅದನ್ನೆಲ್ಲ ಪರಿಪಾಲನೆ ಮಾಡಿಕೊಂಡು ಧಾರ್ಮಿಕ ಮತ್ತು ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಮುಂದೆ ಬಂದು ಆ ಒಂದು ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ, ಅದನ್ನು ಯಶಸ್ವಿ ಮಾಡಲಿಕ್ಕೆ ಶ್ರಮಿಸ್ತಾರೆ. ನಿಮಗೆ ಅನಂತಾನಂದರು ಮಾತ್ರವಲ್ಲದೆ ಅವರಲ್ಲೆಲ್ಲ ಒಂದು ಕ್ರಿಯಾಶಕ್ತಿ ಇದೆ, ಮಾಡಬೇಕಂತ ಒಂದು ಸಂಕಲ್ಪ ಇದೆ ಅಲ್ಲ, ಅದು ಇದೆ ಅವರಲ್ಲಿ. ಅದನ್ನು ನಾವು ಕಾರ್ಯಶಕ್ತಿ ಅಂತ ಹೇಳಿದೆ. ಅದರೊಟ್ಟಿಗೆ ಸದ್ಗುಣ ಸಂಪನ್ನರು ಕೂಡ ನೀವು, ಅದರೊಟ್ಟಿಗೆ ಸೌಂದರ್ಯ ಸಂಪನ್ನರು ಕೂಡ. ಆದ್ದರಿಂದ ದೇವರು ನಿಮಗೆಲ್ಲ ಒಳ್ಳೆಯದು ಮಾಡಿ ಇಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುವಂಥ ಯೋಗ ಭಾಗ್ಯವನ್ನು ಅದಕ್ಕೆ ಸರ್ವ ಶಕ್ತಿಯನ್ನು ಕೂಡ ಆ ಪರಮಾತ್ಮನಾದ ಶ್ರೀ ಭಗವಂತನ ಅನುಗ್ರಹಿಸಲು ಅಂತ ಹೇಳಿ ಈ ಶಿವರಾತ್ರಿಯ ಶುಭ ದಿನದಂದು ವೇದಿಕೆಯಲ್ಲಿ ನಮಗೆ ಉಪನ್ಯಾಸವನ್ನು ನೀಡಿದಂಥ ಶ್ರೀಮತಿ ಮೀನಾಕ್ಷಿ ರಾಮಚಂದ್ರ ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಂಬ ವಿಚಾರಗಳನ್ನು ನಮಗೆ ಅವರು ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಸಮಿತಿ ಅಧ್ಯಕ್ಷರಾದ ಶ್ರೀಕಾಗಿನಿ ಅವರು, ಹಾಗೆ ಪ್ರಕಾಶ್ರವರು, ಹಾಗೆ ನಮ್ಮ ಮಾಸ್ಟರು, ಎಲ್ಲ ಮಹಿಳಾ ವೇದಿಕೆ ಅಧ್ಯಕ್ಷರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಉಪಸ್ಥಿತಿಯಿಂದ ಇವತ್ತು ಈ ಶಿವರಾತ್ರಿಯ ಈ ಕಾರ್ಯಕ್ರಮ ನಡೀತಾ ಇದೆ. ದೇವರು ಅಂದಾಗ ನಮಗೆ ದೇವರ ಬಗ್ಗೆ ಹೇಳುವಷ್ಟು ದೊಡ್ಡತನ ಇಲ್ಲದ್ರೆ ಆ ಜ್ಞಾನ ಅದು ನಮ್ಮಲ್ಲಿ ಇಲ್ಲ. ಆದರೆ ದೇವರು ಅಂದರೆ ಎಲ್ಲರಿಗೂ ಗೊತ್ತುಂಟು. ದೇವರು ಅದು ಹೆಸರು ಸಾವಿರಾರು, ಹಾಗೆ ಈಗ 33 ಕೋಟಿ ದೇವತೆಗಳಿದ್ದಾರೆ ಅಂತೇಳಿ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು 33 ಕೋಟಿ ದೇವತೆಗಳನ್ನು ಕೂಡ ಒಪ್ಪುತ್ತೇವೆ, ನಂಬುತ್ತೇವೆ. ಈ ನಂಬಿಕೆ ಅನ್ನೋದು ಮನುಷ್ಯನಲ್ಲಿ ಎಲ್ಲಿ ಗಾಢವಾಗಿರ್ತದೋ ಅವನ ನಂಬಿಕೆಯಲ್ಲಿ ಯಾವಾಗಲೂ ವಿಮುಖನಾಗುವುದಿಲ್ಲ. ಜಗತ್ತಿನಲ್ಲಿ ಇರುವಂಥದ್ದು ಏಕೈಕ ಒಂದೇ ಧರ್ಮ. ಈ ಧರ್ಮದಿಂದ ಅಭಿಪ್ರಾಯ ಭೇದಕ್ಕಾಗಿ ಸಿಡಿದು ಹೋದಂಥ ಕೆಲವು ಉಪ ಜಾತಿ ಮತ ಇದು ಇರಬಹುದು. ಯಾಕೆಂದ್ರೆ ಅದು ನಮ್ಮ ವೈಚಾರಿಕ ವಿಚಾರಕ್ಕೆ, ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಾವು ಚಿಂತನೆ ಮಾಡಿದಾಗ ನನ್ನದೇ ಒಂದು ಬೇರೆ ಕಾಣ್ತದೆ. ಯಾಕಂದ್ರೆ ಒಂದು ಸಂಘ ಸಂಸ್ಥೆಗಳಿದ್ದರೆ ಒಂದು ಸಂಘದಲ್ಲಿ ನಾವು ಒಟ್ಟಾಗಿರ್ಲಿಕ್ಕೆ ಒಂದು ತೊಡಕು ಬಂದಾಗ ನಾನು ಪ್ರತ್ಯೇಕ ಒಂದು ಸಂಘವನ್ನು ಕಟ್ಟುವುದು. ಅಲ್ಲಿ ನನ್ನ ವಿಚಾರ ಅಭಿಪ್ರಾಯಗಳು ಬೇರೆ ಇರ್ತದೆ. ಏನು ಅಭಿಪ್ರಾಯ ವಿಚಾರಗಳು ಬೇರೆ ಇದ್ದರೂ ಮೂಲತಃ ಅದು ಒಂದೇ ಸ್ವರೂಪದಾಗಿರ್ತದೆ. ಅದನ್ನು ಬೇರೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗೆ ಶಿವರಾತ್ರಿಯ ಈ ದಿನ ನಾವು ಶಿವನನ್ನು ಆರಾಧನೆ ಮಾಡ್ತೇವೆ, ಪಾರ್ವತಿಯನ್ನು ಆರಾಧನೆ ಮಾಡ್ತೇವೆ. ಶಾರದೋತ್ಸವ ಬಂದಾಗ ಶಾರದಾ ಮಾತೆಯನ್ನು ಆರಾಧನೆ ಮಾಡ್ತೇವೆ. ಇನ್ನು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ದೇವರನ್ನು ನಾವು ಪ್ರಾರ್ಥನೆ ಮಾಡುತ್ತೇವೆ. ಇದೆಲ್ಲ ನಮ್ಮಲ್ಲಿ ಇಲ್ಲಿ ಯಾವುದೇ ಭೇದವೂ ಕಾಣೋದಿಲ್ಲ. ಅಂದರೆ ಎಲ್ಲ ದೇವರನ್ನು ನಾವು ಒಪ್ಪಿಕೊಂಡಿದ್ದೇವೆ, ಎಲ್ಲ ದೇವರನ್ನು ನಾವು ಕೂಡ ನಂಬುತ್ತೇವೆ. ಈ ಎಲ್ಲ ನಂಬಿಕೆಗಳು ನಮ್ಮ ಉನ್ನತಿಗಾಗಿ, ಇನ್ನು ನಮ್ಮವರ ಉನ್ನತಿಗಾಗಿ, ನಮ್ಮ ಸಮಾಜದ ಉನ್ನತಿಗಾಗಿ, ನಮ್ಮ ದೇಶದ ಉನ್ನತಿಗಾಗಿ, ನಮ್ಮ ಊರಿನ ಒಳ್ಳೆಯದಕ್ಕಾಗಿ. ನನ್ನ ಮನೆ ಚಂದವಾಗಿದ್ದರೆ ನನ್ನ ಪರಿಸರ ಚಂದವಾಗಿರ್ತದೆ. ನನ್ನ ಪರಿಸರ ಚಂದವಾಗಿದ್ದರೆ ನನ್ನ ಊರೇ ಚಂದವಾಗಿರ್ತದೆ. ಊರು ಒಳ್ಳೆಯದಿದ್ದರೆ ಈ ರಾಜ್ಯ, ಈ ದೇಶ, ಈ ಜಗತ್ತು ಒಳ್ಳೆಯದಾಗಿದೆ. ಅದಕ್ಕಾಗಿ ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥ ಒಂದು ವಿಚಾರದಿಂದ ಬಂದಂಥ ಜನ. ಹೀಗಿರುವಾಗ ಇವತ್ತು ಉದ್ದವಾಗಿ ಮಾತಾಡಿ ಮುಂದಿನ ಕಾರ್ಯಕ್ರಮ ನಾವು ಅಡಚಣೆ ಮಾಡುವಂಥ ಸರಿಯಲ್ಲ. ಇವತ್ತು ಒಂದು ಒಳ್ಳೆಯ ಉಪದೇಶ, ಆದರ್ಶ ನಮಗೆ ಸಿಕ್ಕಿದೆ. ಇದಕ್ಕೆ ಮೂಲ ಕಾರಣರಾದ ಶ್ರೀ ಶಾರದಾ ಉತ್ಸವ ಸಮಿತಿಯ ಮಹಿಳಾ ವೇದಿಕೆಯರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ನಮ್ಮ ಸಮಿತಿಯ ಸದಸ್ಯರಾದ ವಾಸುದೇವರಾವ್ ಇವರಿಂದ ಒಂದೆರಡು ಮಾತು. ಇಲ್ಲಿ ನಮ್ಮ ಸಮಿತಿಯವರಲ್ಲಿ ಕಾಣ್ತಾ ಇದ್ದಾರೆ, ಇವರೆಲ್ಲ
ಶ್ರೀ ಶಾರದಾ ಉತ್ಸವ ಸಮಿತಿಯ ಒಂದೊಂದು ಶಾರದೆ ನಾವು ಒಂದು ಶಾರದೆ ಉತ್ಸವಕ್ಕೆ ನೋಡ್ತೇವೆ. ಇವರೆಲ್ಲ ತಮ್ಮಲ್ಲಿ ಆ ಶಾರದೆಯನ್ನು ಆವಾಹಿಸಿಕೊಂಡು ತಮ್ಮನ್ನ ಸಮರ್ಪಿಸಿಕೊಂಡು ಇಲ್ಲಿ ಕೆಲಸ ಮಾಡುವಾಗ ನೀವು ನೋಡ್ಬೇಕು. ಉತ್ಸವ ಸಂದರ್ಭದಲ್ಲಿ ಇಲ್ಲೆಲ್ಲ ಕೂತ್ಕೊಂಡು ಪ್ರಸಾದ ಕಟ್ಟುವಂತಹದ್ದು, ಕುಂಕುಮ ಇದೆಲ್ಲ ಸೇರಿಸುವಂತಹದ್ದು, ಕೆಲವರು ಅಲ್ಲಿ ಲೆಕ್ಕಾಚಾರದಲ್ಲಿ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ, ಯಾರು ಕೂಡ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿಕ್ಕಿಲ್ಲ, ಅಷ್ಟು ಶ್ರದ್ಧೆಯಿಂದ ಕೆಲಸವನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಮತ್ತೊಂದು ಸಂತೋಷ ಅಂತ ಹೇಳಿದ್ರೆ, ಈಗೆಲ್ಲ ನಮ್ಮ ಮೆರವಣಿಗೆಯಲ್ಲಿ ಮಾಡುವಾಗ ಇಲ್ಲಿ ನೋಡಿ, ಸಾಧಾರಣ ನಮ್ಮ ಮೇಡಮ್ ಇವರಿಗೆ 80 ವರ್ಷ ಆಗಿರ್ಬೋದು, ಎಷ್ಟು ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಅಷ್ಟು ಆ ಉತ್ಸವ ಸಂದರ್ಭದಲ್ಲಿ. ಅಂದ್ರೆ ಅಷ್ಟು ಸಮರ್ಪಣೆ ತಮ್ಮನ್ನ ಅರ್ಪಿಸಿಕೊಡ್ತಾ ಇದ್ದಾರೆ. ಯಾವಾಗ ಆಗ ಮೇಡಮ್ ಒಂದು ಹೇಳಿದ್ರು, ನಾವು ದೇವರನ್ನು ಎಲ್ಲಿ ದೇವರನ್ನು ಕಾಣ್ತೇವೆ, ದೇವರು ಎಲ್ಲಿದ್ದಾನೆ, ದೇವರು ಹೊರಗೆ ಎಲ್ಲಿಯೋ ಇರಬಹುದು, ಆದ್ರೆ ನಿಜವಾಗಿ ಮೇಡಮ್ ಒಂದು ಹೇಳಿದ್ರು, ದೇವರು ನಮ್ಮ ಒಳಗೆ ಇದ್ದಾನೆ. ನಮ್ಮ ಒಳಗೆ ದೇವರು ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿ ಹೊರಗೆ ಹುಡುಕಿದ್ರೂ ಪ್ರಯೋಜನ ಇಲ್ಲ. ಮೊದಲು ನಮ್ಮಲ್ಲಿ ದೇವರನ್ನು ಹುಡುಕ್ಬೇಕು. ನಮ್ಮಲ್ಲಿ ದೇವರು ಇರುವಾಗ ನಾವು ಪರಿಶುದ್ಧತೆಯಲ್ಲಿ ಇರ್ತೇವೆ, ಉತ್ತಮ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಖಂಡಿತ. ಮತ್ತೊಂದು ಮೇಡಮ್ ಹೇಳಿದ್ರು, ನಾನು ಅದನ್ನು ವಿಶ್ಲೇಷಣೆಯನ್ನು ಮಾಡುವುದಿಲ್ಲ. ಪುರುಷ ಆಗಲಿ ಸ್ತ್ರೀ ಆಗಲಿ ಸಮಾನರು, ಅರ್ಧನಾರೀಶ್ವರ. ಅದಕ್ಕೆ ಇನ್ನೊಂದು ಅರ್ಥ ಹೆಚ್ಚಿಗೆ ಸೇರಿಸಿ ಇಷ್ಟಪಡ್ತೇನೆ. ಅರ್ಧನಾರೀಶ್ವರ ಅಂತ ಹೇಳಿದ್ರೆ ಶಿವ ಅರ್ಧನಾರೀಶ್ವರ. ಶಿವ ನಾರಿಯೂ ಹೌದು, ಪುರುಷನೂ ಹೌದು. ಪುರುಷ ನಾರಿ ಎರಡು. ಹಾಗೆ ಪ್ರತಿಯೊಬ್ಬರೂ ಕೂಡ ಅರ್ಧನಾರೀಶ್ವರ. ಅಂದ್ರೆ ನಾನು ತಂದೆಯೂ ಹೌದು, ತಾಯಿಯೂ ಹೌದು. ನಾನು ಕಣ್ಣಿಗೆ ಕಾಣುವುದು ತಂದೆ, ತಾಯಿಯಾಗಿಯೂ ಕೂಡ ಮಗುವನ್ನು ನೋಡುತ್ತೇನೆ. ನೀವೆಲ್ಲ ತಾಯಿಯಂದಿರು, ಹಾಗೆ ತಂದೆಯಾಗಿಯೂ ಮಗುವನ್ನು ಬೆಳೆಸ್ತೀರಿ ನೀವು. ಅದು ಅರ್ಧನಾರೀಶ್ವರದ ಒಂದು ವಿಶಾಲವಾದಂತಹ ಒಂದು ಕಲ್ಪನೆ. ಅದು ನಾವೆಲ್ಲ ಹಾಗೆ ಇರುವಾಗ ಮಾತ್ರ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಸಮಾನ ರೀತಿಯಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ದಿವಸ ಶಿವ ಏನಿದ್ದಾನೆ ಕೈಲಾಸದಲ್ಲಿ ಬಹಳ ಸಂತೃಪ್ತನಾಗಿದ್ದಾನೆ. ಈ ದಿವಸ ಏನಾದರೂ ಶಿವನ ಒಂದು ಧ್ಯಾನ ಮಾಡಿದ್ದೆ ಆದರೆ, ಸ್ಮರಿಸಿದ್ದೆ ಆದರೆ, ಶಿವ ಅಂತ ಹೇಳಿದ್ರೆ ನಮಗೆ ಬೇಗ ಹತ್ತಿರ ಸಿಗುವಂತಹ ದೇವರು ಅಂತ ಹೇಳ್ತೇವೆ. ತುಂಬಾ ಹತ್ತಿರ ಸಿಗುವಂತಹ ದೇವರು. ಅವನನ್ನ ನಾವು ಅವನ ಅನುಗ್ರಹವನ್ನು ಪಡೆಯಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಆದ್ದರಿಂದ ಶಿವರಾತ್ರಿ ಏನಿದೆ ಅದು ವಿಶಿಷ್ಟವಾದ ರಾತ್ರಿ ಇದ್ದು, ಈ ದಿವಸ ನಾವು ನಮಗೆ ಒಂದು ಕಲ್ಪನೆ ಇದೆ, ಉಪವಾಸದ ಕಲ್ಪನೆ ಇದೆ. ಉಪವಾಸ ನಮಗೆ ಗೊತ್ತಿದೆ. ಉಪವಾಸ ಅಂತ ಹೇಳಿದ್ರೆ ನಾವು ಊಟ ಬಿಟ್ಟು ಕೂತಿರ್ತೇವೆ. ನಿಜವಾಗಿ ಉಪವಾಸ ಅಂತ ಹೇಳಿದ್ರೆ ಉಪ ಅಂದ್ರೆ ಸಮೀಪ ಅಂತ ಅರ್ಥ, ವಾಸ ಅಂದ್ರೆ ಹತ್ತಿರ ವಾಸ ಮಾಡುವಂತ, ದೇವರ ಹತ್ತಿರ ವಾಸ ಮಾಡುವುದು. ಇಡೀ ದಿವಸ ದೇವರ ಹತ್ತಿರ ಕೂತ್ಕೊಳ್ಳುವುದು. ದೇವರ ಹತ್ತಿರ ಕೂತ್ಕೊಳ್ಳುವುದಂದ್ರೆ ಯಾವಾಗಲೂ ದೇವರ ಜಪ ಮಾಡ್ತಾ ಇರುವುದು, ದೇವರ ವಿಚಾರ ಕೇಳ್ತಾ ಇರುವುದು. ಹೀಗಿರುವಾಗ ನಮಗೆ ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಪುರ್ಸೊತ್ತಿರುವುದಿಲ್ಲ. ಆದ್ರಿಂದ ಆ ದಿವಸ ಉಪವಾಸ, ಊಟ ಇಲ್ಲ, ಆಹಾರ ಇರುವುದಿಲ್ಲ. ಉಪವಾಸ ಅಂತ ಹೇಳಿದ್ರೆ ನಿಜವಾಗಿ ದೇವರ ಧ್ಯಾನದಲ್ಲಿ ಇರುವಂತಹದ್ದು, ಆಹಾರ ಬಿಡುವುದಲ್ಲ. ಯಾಕೆ ಆಹಾರ ಬಿಡ್ತೇವೆ ಅಂದ್ರೆ ನಾವು ದೇವರ ಕಡೆ ಗಮನ ಕೊಟ್ಟಿರುವುದರಿಂದ ಆಹಾರ ಬಿಟ್ಟಿರ್ತೇವೆ. ಆದ್ರೆ ನಮಗೆ ಇಂದಿನ ನಮ್ಮ ಸಮಾಜದಲ್ಲಿ ಹೇಗೆ ಪರಿಸ್ಥಿತಿ ಆಗಿದೆ ಅಂದ್ರೆ ಈ ದಿವಸ ನಾವೇನ್ ಮಾಡ್ತೇವೆ, ದೇವರ ಹತ್ತಿರ ಹೋಗುವುದಿಲ್ಲ, ದೇವರ ವಿಚಾರಗಳೇ ಇರುವುದಿಲ್ಲ, ಇತರೆ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರ್ತೇವೆ. ಅದು ನಿಜವಾದ ಶಿವರಾತ್ರಿ ಆಗುವುದಿಲ್ಲ. ಶಿವನ ಕಡೆ ಎಷ್ಟು ಸಾಧ್ಯವೋ ಅಷ್ಟು ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಮನಸ್ಸನ್ನು ತೊಡಗಿಸಿದಾಗ ಖಂಡಿತವಾಗಿಯೂ ಶಿವನ ಅನುಗ್ರಹ ಸಿಗ್ತದೆ. ಮತ್ತೆ ಈಗಾಗಲೇ ಮೇಡಮ್ ಹೇಳಿದ್ದಾರೆ, ನಮ್ಮಲ್ಲಿ ಎಷ್ಟು ಕೋಟಿ ಜನ, ಎಷ್ಟು ಜನ ಇದ್ದಾರೆ ಅಷ್ಟು ದೇವತೆಗಳು. ಆದರೆ ಹೆಸರು ದೇವರ ಬಹು ಹೆಸರುಗಳಷ್ಟೇ ಹೊರತು ದೇವರೊಬ್ಬ ನಾಮ ಅಲ್ಲ, ಒಬ್ಬರೇ ದೇವರಿರುವುದು. ಹೆಸರು ಮಾತ್ರ ತುಂಬಾ ಹೆಸರಿದೆ. ನಾವು ಆ ಒಂದು ವಿಷಯಕ್ಕೆ ಬಂದಾಗ ಒಬ್ಬೊಬ್ಬರು ಒಂದೊಂದು ದೇವರನ್ನು ಆರಾಧನೆ ಮಾಡ್ತಾರೆ ಅಂತ ಹೇಳುವಾಗ ವಿಷ್ಣುವನ್ನ ಆರಾಧನೆ ಮಾಡುವವರು ಶಿವನನ್ನ ಆರಾಧನೆ ಮಾಡುವವರನ್ನು ವಿರೋಧ ಮಾಡುವುದಂತ ಅರ್ಥ ಅಲ್ಲ. ಅಥವಾ ಶಿವಾರಾಧಕರು ಇನ್ನೊಬ್ಬ ಬ್ರಹ್ಮನನ್ನ ಆರಾಧನೆ ಮಾಡುವವರನ್ನು ವಿರೋಧಿಸಬೇಕಂತ ಅಲ್ಲ. ಒಂದೊಂದು ಹೆಸರಿನಲ್ಲಿ ನಾವು ಆರಾಧನೆ ಮಾಡ್ತೇವೆ. ಆ ಎಲ್ಲಾ ರೂಪದಲ್ಲಿಯೂ ನಾವು ಅನುಗ್ರಹವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಒಂದು ಶ್ರೇಷ್ಠವಾದ ದಿವಸ ಶಿವರಾತ್ರಿ. ಈ ದಿವಸ ಬಹಳ ಉತ್ತಮವಾದ ಕಾರ್ಯವನ್ನು
ಪ್ರತಿ ವರ್ಷ 18 ವರ್ಷದಿಂದ ಮಹಿಳಾ ವೇದಿಕೆ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಿಜವಾಗಿಯೂ ಮಹಿಳಾ ವೇದಿಕೆಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಇದು ನಿರಂತರವಾಗಿ ಮುಂದುವರಿಯಲಿ. ಅದು ಸಾಧಾರಣ ಒಂದು 75ನೇ ವರ್ಷದ ಉತ್ಸವಕ್ಕಾದ್ರೂ ನಾನು ಖಂಡಿತ ಬರ್ತೇನೆ. ನಾನು ನೋಡುವ, ದೇವರ ಆಶೀರ್ವಾದ ಇರಲಿ. ನಮಗೆಲ್ಲರಿಗೂ ದೇವರು ಎಲ್ಲಾ ರೀತಿಯ ಮನೋಭಿಷ್ಟಗಳನ್ನು ನೆರವೇರಿಸಿ ಅಂತ ಹೇಳಿ ಅವಕಾಶಕ್ಕಾಗಿ ಬಂತು. ಈಗ ಶ್ರೀಮತಿ ದಯಾವತಿ ಇವರಿಂದ ಧನ್ಯವಾದ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂತಹ ಶ್ರೀಮತಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈಗಿನ ನಮಗೆ ಪೌರೋಹಿತ್ಯವನ್ನು ಒದಗಿಸಲಿರುವಂತಹ ಪುರೋಹಿತರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳು. ಮಹಿಳಾ ವೇದಿಕೆಯ ಸರ್ವ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೆ ಈ ದಿನ ಭಜನೆಯಲ್ಲಿ ಪಾಲ್ಗೊಳ್ಳುವಲ್ಲಿರುವಂತಹ ಎಲ್ಲ ಭಜಕರಿಗೂ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀ ಶಾರದಾ ಎಲೆಕ್ಟ್ರಿಕಲ್ಸಿನ ಮುಖ್ಯಸ್ಥರಾದ ರಾಕೇಶ್ ಇವರಿಗೆ ಧನ್ಯವಾದವನ್ನು ಅರ್ಪಿಸಿದೆ. ಹಾಗೆಯೇ ನಮ್ಮೊಂದಿಗೆ ಇರುವಂತಹ ಮಾಧ್ಯಮ ಮಿತ್ರರವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನನ್ನ ಧನ್ಯವಾದ
ಚಂದ್ರ